ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬರ್ತೇವೆ ಡಿಫ್ರೆಂಟ್ ಕಿಡ್ಸ್ ಜೊತೆ. ಆ್ಯಂಡ್ ಏನಪ್ಪ ಅಂದರೆ ಎಲ್ಲ ಏನೋ ಮಾತಾಡಲಿಕ್ಕೆಲ್ಲ ರೆಡಿ ಆಗಿದ್ದಾರೆ ಮಕ್ಕಳು. ಅವರೊಬ್ಬರು ಸೈಲೆಂಟ್ ಇದ್ದಾರೆ. ಈ ಎಪಿಸೋಡ್ ಸೈಲೆಂಟ್ ಇರ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಒಂದೇ ಫ್ಯಾಮಿಲಿ ಅಂದರೆ ಕಸಿನ್ಸು, ಅದು ತುಂಬ ಖುಷಿ ಕೊಡುತ್ತೆ. ಎಲ್ಲರದ್ದು ಗುರ್ತಿದೆ ಅಂದರೆ ಜಾಸ್ತಿಯಾಗಿ ಕೆಲವರಿಗೆ ಕಂಫರ್ಟೇಬಲ್ ಫೀಲ್ ಇರಲ್ಲ. ಸೊ ಹಾಗಾಗಿ ಇವರು ಪಾಪ ಕಸಿನ್ಸ್ ಎಲ್ಲರೂ ಓಕೆ. ಸೊ ಹಾಗಾಗಿ ಅವರವ್ರ ಮುಖದಲ್ಲಿ ತುಂಬಾ ನಗು ಇದೆ. ನಂಗೆ ಕೂಡ ತುಂಬಾ ಖುಷಿ ಆಗ್ತದೆ. ಸೊ ಹಾಗಾಗಿ ಯಾಕೆ ತಡ ಮಾಡ್ಬೇಕು, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಿಮ್ ಹೆಸರು? ಆರ್ಯನ್. ಓಕೆ, ಏನ್ ಕಲಿತಿದ್ದೀರಿ ನೀವು? ರೈಮ್ಸ್ ಡ್ಯಾನ್ಸ್ ಎಲ್ಲ ಕಲಿತಿದ್ದೀರಾ ಅಲ್ವಾ? ಎಷ್ಟನೇ ಕ್ಲಾಸ್ ನೀವು? ಕ್ಲಾಸ್ ಯು ಕೆ ಜಿ. ಓಕೆ, ಕ್ಲಾಸ್ ಯು ಕೆ ಜಿ ಅಲ್ವಾ? ಮತ್ತೆ ಯಾರು ಹೇಳಿದ್ರು ಬಾಲ್ವಾಡಿ ಅಂತ? ಇಲ್ವಾ? ಹೌದಾ? ಓಕೆ, ಅವರು ಆರ್ಯನ್. ಸೊ ಹಾಗಾಗಿ ಮತ್ತೆ ಯಾರು ಬಾಲ್ವಾಡಿ ಹೇಳಿದ್ದು? ನೀವು ಬಾಲ್ವಾಡಿಯಾ? ನಿಮ್ಮ ಹೆಸರು ಎಂತ? ಯಾವ್ದ? ಸುಧರ್ಮ. ಎಂತ ಹೆಸರು ಹೇಳಿದ್ದು? ಸುಧನ್ವಾ. ಹಾ ಓಕೆ. ಎಷ್ಟನೇ ಕ್ಲಾಸ್ ನೀವು? ಎಲ್ ಕೆ ಜಿಯಾ? ಓಕೆ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಕ್ಲಾಸ್ ಅಲ್ಲಿ? ಸುರೇಶವಾ, ರಮೇಶವಾ, ಸತೀಶವಾ, ಮತ್ತೆ ರಾಹುಲ್? ಮತ್ತೆ ಯಾರು ಇವರು ಕ್ಲೋಸ್ ಫ್ರೆಂಡ್? ಯಾರು ಕ್ಲಾಸ್ ಅಲ್ಲಿ? ಇವ್ರು ಹೇಳ್ಬೇಕಲ್ಲ, ಇವ್ರು ಹೇಳುದಿಲ್ಲ ಯಾಕೆ ಹೇಳಿ? ಗೊತ್ತು ಜಿ? ಗೊತ್ತಿಲ್ಲ ಅಷ್ಟೇ ಮಾರ. ಏನು ಯಾಕೆ ಮಾತಾಡುದಿಲ್ಲ ನೀವು? ಊಟ ಆಯ್ತಾ ನಿಮ್ದು? ಚಾ ಕುಡ್ದಾಯ್ತಾ? ತಿಂಡಿ ಆಯ್ತಾ? ತಿಂಡಿ ತಿಂದ್ರ? ಇವತ್ತು ಏನ್ ಬೆಳಿಗ್ಗೆ ತಿಂಡಿ ಏನು? ಏನಿಲ್ವಾ? ನಾಚಿಗೆ ಅಲ್ಲ ಅವ್ರಿಗೆ. ನಿಮ್ಗೆ ನಾಚಿಗೆ ಇಲ್ಲ ಅಲ್ಲ? ಇದು ಯಾರು ಮೇಕಪ್ ಯಾರು ಮಾಡಿದ್ ನಿಮ್ಗೆ? ಶೈನಿಂಗ್, ಫುಲ್ ಶೈನಿಂಗ್ ಉಂಟು. ಅಮ್ಮ ಮಾಡಿದ್ದ? ಯಾರು ನೀವೇ ಮಾಡ್ಲಿಕ್ಕೆ ಹೇಳಿದ್ದ ಮೇಕಪ್? ಮತ್ತೆ ಬಿಗ್ ಬಜಾರ್ ಅಲ್ಲಿ ಎಂತದ್ದು ಅಂತ ತಕೊಂಡ್ ಬಂದ್ರು? ಎಂತ ತಕೊಂಡ್ ಬಂದ್ರು? ಎಂತ ಅವ್ರು ಹೇಳಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ? ಹೇಳಿಲ್ಲ ಇವರಿಗೆ? ಎಂತ ನೀವು ಕೇಳಿಲ್ವ ನೀವು ಅವ್ರ ಹತ್ರ? ಅದರಲ್ಲಿ ಡ್ರಾಯಿಂಗ್ ಬುಕ್ ಇದೆ, ಅದರಲ್ಲಿ ಪೇಂಟ್ ಇದೆ, ಅದರಲ್ಲಿ ಒಂದು ಪೆನ್ ಇದೆ, ಅದಕ್ಕೆ ಒಂದು ಮತ್ತೆ ಕ್ರೇಯಾನ್ಸ್ ಇದೆ, ಮತ್ತೆ ಪೆನ್ಸಿಲ್ ಇದೆ. ಅಯ್ಯೋ ಹೋ ಹೋ ಹೋ. ಪಾಪ ಒಬ್ರಿಗೆ ತರ್ಲಿಕ್ಕೆ ತುಂಬಾ ಕಷ್ಟ ಆಯ್ತಾ ಅಂತಲ್ಲ ಅವ್ರಿಗೆ? ಅಷ್ಟು ಐಟಮ್ಸ್ ಇದೆ ಅದ್ರಲ್ಲಿ. ನಿಮ್ಗೆ ಅದ್ರಲ್ಲಿ ಯಾವ್ದು ತುಂಬಾ ಇಷ್ಟ? ಪ್ಯಾಕೆಟ್ ಅಲ್ಲಿ? ಓಕೆ ಓಕೆ. ಎಷ್ಟನೇ ಕ್ಲಾಸ್ ನೀವು? ಬಿ ಕ್ಲಾಸ್. ಎಲ್ ಕೆ ಜಿ ಬಿ ಕ್ಲಾಸ್. ಓಕೆ. ನಿಮ್ ಹೆಸರೇನು? ಪಯಾಸ್ವಿನಿ. ಓಕೆ. ಸೊ ಪಯಾಸ್ವಿನಿ, ಯಾರಿಟ್ಟದ್ ನಿಮ್ಗೆ ಹೆಸರು? ಅಮ್ಮ. ಅಯ್ಯಯ್ಯ, ಏನ್ ತಿಂಡಿ ಇವತ್ತು ಬೆಳಿಗ್ಗೆ ನಿಮ್ಗೆ? ಯಾವ್ದು? ಯಾಕೆ ಪಾಯಸ ಅಂತ ಕರೆಯುದು ನೀವು? ಅದಕ್ಕಿಂತ ನಿಮ್ಗೆ ಪಾಯಸ ಅಂತ ಕರಿಬೋದತ್ತಲ್ಲ? ಬೇಡವಾ? ಪಾಯಸ ಬೇಡವಾ? ಯಾರಾದ್ರೂ ಕರೆದಿದ್ದಾರೆ ಇಷ್ಟ ತನಕ ನಿಮ್ಗೆ ಆತರ ಪಾಯಸ? ಇಲ್ಲ ಅಲ್ಲ? ಓಕೆ. ಇವ್ರಿಗೆ ಗುರ್ತೊಂಡ್ರಿ ನಿಮ್ದು? ಇವ್ರು ಆರ್ಯನ? ಓಹೋ, ಅವ್ರು ಆರ್ಯನ್ ಅಲ್ಲ? ಗುರ್ತುಂಟೆ ನಿಮ್ಗೆ? ಆರ್ಯನ್. ಓಕೆ ಓಕೆ. ಅಂದ್ರೆ ಅವರು ಓಕೆ, ಅವ್ರು ಆರ್ಯನ್ ಅಲ್ಲ? ನೀವ್ ಯಾರು? ಸುಧನ್ವಾ. ಓಕೆ. ನೀವ್ ಯಾವ ಕ್ಲಾಸ್ ಅಂತ ಹೇಳಲಿಲ್ಲ? ಎಲ್ ಕೆ ಜಿಯಾ? ಓಕೆ, ಎಸ್, ಗ್ರೇಟ್. ಅಂಡ್ ನಿಮ್ಮ ಹೆಸರು ನಂಗೆ ಮರ್ತು ಹೋಗುದು ಮಾರ, ಯಾಕಂತ ಗೊತ್ತಿಲ್ಲ. ಆರ್ಯನ್ ಅಲ್ಲ? ಓಕೆ. ಯಾರು ಇಟ್ಟದ್ ನಿಮ್ಗೆ ಹೆಸರು? ಅಪ್ಪ. ಯಾಕೆ ಇಟ್ಟದಂತೆ ಆತರ ಹೆಸರು? ಗೊತ್ತಿಲ್ಲ. ಓಕೆ. ನಿಮ್ ಮನೇಲೆಲ್ಲ ಜಾಸ್ತಿ ಪೋಖ್ರಿ ಅಂತ ನೀವು? ಹೌದಾ? ಸುಮ್ನೆ ಹೇಳ್ಬೇಡಿ. ಅಮ್ಮ ಹೇಳ್ತಿದ್ರು ಊಟ ಮಾಡುದಿಲ್ಲ ಅಂತೆ, ಊಟ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ಟ್ರೈಕ್ ಎಲ್ಲ ಮಾಡ್ತೀರಂತೆ ಮನೆಯಲ್ಲಿ. ಮಾಡ್ತಾರೆ ಅಲ್ಲ? ಗೊತ್ತಾಯ್ತು ನಂಗೆ. ಕೆಲವು ಸತಿ ಮಾಡ್ತಾರೆ. ಯಾಕೆ ಆತರ? ಕೆಲವು ಸತಿ ಓಕೆ. ಕೆಲವು ಸತಿ ನಂಗೆ ಗೊತ್ತಿಲ್ಲ. ಒಟ್ಟಾರೆ ಒಂದು ಅಲ್ವಾ? ಒಟ್ಟಾರೆ ಒಂದು ಸ್ಟ್ರೈಕ್ ಮಾಡುದು. ಯಾಕೆ ನೀವು ಊಟ ಮಾಡುದಿಲ್ಲ ಅಂತೆ? ಹೌದಾ? ಕೆಲವು ಸತಿ ಯಾಕೆ ಆತರ?
ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹೌದಾ, ಯಾಕೆ ಗೊತ್ತಿಲ್ಲ? ಯಾಕೆಂದ್ರೆ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ, ಎಂತ ಮಾಡೋದು ಗೊತ್ತಿಲ್ಲ ಅಲ್ಲ. ಓಕೆ, ಎಸ್. ಇವ್ರು ನಿಮ್ಮನೆ ಬರ್ತಾರಾ ಇವ್ರು? ಹೌದಾ, ನೀವು ಕಸಿನ್ಸ್ ಎಲ್ಲ? ಇಲ್ಲ. ಮತ್ತೆ ಮತ್ತೆ ಇವ್ರು ನನ್ನ ಕಸಿನ್ ಮಾತ್ರ, ಅವಳಲ್ಲ, ಅವಳ ನನ್ನ ಫ್ರೆಂಡ್. ಫ್ರೆಂಡಾ? ಕಸಿನ್ಸ್? ವೀಕ್ಷಕರು, ಇಲ್ಲಿ ಒಂದು ಪಾಯಿಂಟ್ ಇದೆ, ಏನಪ್ಪಾ ಅಂದ್ರೆ ಒಂದೇ ಫ್ಯಾಮಿಲಿ. ಓಕೆ, ಸೊ ಕಸಿನ್ಸ್. ಬಟ್ ಇಲ್ಲಿ ಸ್ವಲ್ಪ ಡೌಟ್ ಇದೆ, ಇವರು ಫ್ರೆಂಡ್ ಅಂತೆ, ಬಟ್ ಇವ್ರು ಕಸಿನ್, ಇವ್ರ ಫ್ರೆಂಡ್ ಅಂತೆ. ಅವ್ರ ಕಸಿನ ನಿಮ್ದು? ಅಲ್ಲ, ಪಿಜಿನ ಅಂತೆ. ಪಿಜಿನಾ? ಪಿಜಿನ ಅಲ್ಲ, ಕಸಿನಾ? ಎಂತ ಅವಸ್ಥೆ ಮಾರ ನಿಮ್ದು. ಗುರ್ತೇವಿಲ್ಲ ನಿಮ್ಗೆ? ಅವ್ರದ್ದು ಹೆಸರು ಎಂತ? ಹೇಳಾಗಿದಾ? ಓಕೆ ಓಕೆ, ಆಗ್ಲೇ ಹೇಳಿದಾರಲ್ಲ, ಸೊ ಹಾಗಾಗಿ ಇನ್ನೊಂದ್ಸತಿ ಹೇಳ್ತಾ ಇಲ್ಲ ಅಲ್ವಾ? ಸೊ ಗ್ರೇಟ್. ಅಂಡ್ ನಿಮ್ಮ ಟೀಚರ್ ಯಾರು ಕ್ಲೋಸ್, ಅಂದ್ರೆ ತುಂಬಾ ಪಾಪ ಟೀಚರ್ ಯಾರು ನಿಮ್ಮ ಕ್ಲಾಸ್ ಅಲ್ಲಿ? ಜ್ಯೋತಿ ಟೀಚರ್. ಜ್ಯೋತಿ ಟೀಚರ್ ಏನ್ ಪಾಪ? ಜೋರ? ಅಯ್ಯೋಯ್ಯೋ, ಅಂದ್ರೆ ಜ್ಯೋತಿ ಟೀಚರ್ ಬಾರಿ ಜೋರ. ಯಾಕೆ ಜೋರ ಟೀಚರ್? ಕಾವ್ಯ ಟೀಚರ್ ಡ್ಯಾನ್ಸ್ ಹೇಳ್ಕೊಡ್ತಾರಾ? ಮತ್ತೆ ಜ್ಯೋತಿ ಟೀಚರ್ ಡ್ಯಾನ್ಸ್ ಹೇಳ್ಕೊಡಲ್ಲ, ಬರೀ ಪಾಠ ಮಾಡುದು. ಖಾಲಿ ಡ್ಯಾನ್ಸ್ ಹೇಳಿಕೊಟ್ರೆ ಅದು ಆಗ್ತದಲ್ವಾ, ಸ್ವಲ್ಪ ಒಳ್ಳೇದಾಗ್ತದೆ. ಸೊ ಯಾವ ಡ್ಯಾನ್ಸ್ ಕಲಿಸ್ತಾರೆ ಇವರು, ನಮ್ಮ ಜ್ಯೋತಿ ಟೀಚರು? ಕಾವ್ಯ ಟೀಚರ್. ಕಾವ್ಯ ಟೀಚರ್ ಯಾಕೆ ಡ್ಯಾನ್ಸ್ ಕಲಿಸ್ತಾರೆ ಅವರು? ಯಾವ ಡ್ಯಾನ್ಸ್ ಕಲಿಸಿದ್ದಾರೆ ಇಷ್ಟು ತನಕ? ಅದೇ ಮ್ಯೂಸಿಕ್ ಅಲ್ವಾ? ಮತ್ತೆ ಮತ್ತೆ ಯಾವುದು? ಅಯ್ಯೋ, ಗೊಂಬೆ ಹೇಳುತ್ತೈತೆ. ಗೊಂಬೆ ಮಾತಾಡ್ತದಾ? ಮತ್ತೆ ಯಾವ್ದು ಸ್ಟೆಪ್ ಹಾಕಿದ್ದಾರೆ? ಫಸ್ಟಿಗೆ ಯಾವ ಸ್ಟೆಪ್ ಹಾಕಿದ್ದಾರೆ? ಸ್ಟಾರ್ಟಿಂಗ್ ಸ್ಟೆಪ್ ಮಾಡಿದ್ದ ಹೇಗೆ? ಯಾವ್ದು ಸ್ಟೆಪ್ ಮಾಡ್ಲಿ ಅಲ್ವಾ ಅವರು? ಸ್ಟೆಪ್ ಯಾವ ಹೀಗೆ ಮಾಡಿದ್ರು? ಗೊಂಬೆ ಹೇಳುತ್ತದೆ ಹೀಗೆ ಹೀಗೆ, ಏನು ಮಾಡ್ಲಿಲ್ವಾ? ಇವಾಗ ಯಾವ್ದು ಬೆಕ್ಕು ಹೇಳುತ್ತೈತಾ? ಡ್ಯಾನ್ಸ್ ಪೀರಿಯಡ್ ಇಲ್ವಾ ನಿಮ್ಗೆ? ನಿಮ್ಗೆ ಡ್ಯಾನ್ಸ್ ಕಲಿಸ್ತಿಲ್ವಾ? ಯಾರು ನಿಮ್ದು ಟೀಚರ್? ಟೀಚರ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ಜ್ಯೋತಿ ಟೀಚರ್, ಕಲ್ಪನಾ ಟೀಚರ್, ಮನಸ್ವಿನಿ ಟೀಚರ್ ಇಲ್ಲ? ಮತ್ತೆ ಯಾರು ಹೇಳಿ 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 ಯಾರು? ಗೊತ್ತಿಲ್ಲ. ಇವ್ರ ಟೀಚರ್ ನಿಮ್ಗೆ ಗೊತ್ತಾ? ಸಪ್ರೇಟ್ ಕ್ಲಾಸಾ? ಬೇರೆ ಸ್ಕೂಲಾ? ಸ್ಕೂಲ್ ಸೇಮ್. ಓಕೆ, ಸ್ಕೂಲ್ ಸೇಮಾ, ಕ್ಲಾಸ್ ಬೇರೆ ಬೇರೆ. ಟೀಚರ್ ಯಾರಂತ ಗೊತ್ತಿಲ್ಲ ಅಲ್ವಾ? ಇವ್ರದ್ದು ಟೀಚರ್ ಯಾರಂತ ಗೊತ್ತಾ? ಗೊತ್ತಿಲ್ಲ. ಯಾರು? ಯಶೋಧ ಟೀಚರಾ? ಮತ್ತೆ ಎಸ್ ಟೀಚರ್ ಎಂತ ಹೆಸರು ಎಂತ? ಗಟ್ಟಿ ಹೇಳ್ಬೇಕು ಈಗ, ಗಟ್ಟಿ ಹೇಳ್ಬೇಕು ನೀವು. ಹೇಳಿ ಯಾರು? ಅದೇ ಎಂತಕ್ಕೆ ಅಷ್ಟು ನಾಚಿಕೆ ಎಲ್ಲ ಬೇಡ, ನೀವು ಹೇಳಿ ಸ್ವಲ್ಪ. ಓಕೆ, ಎಂತ ಹೆಸರು ಹೇಳಿ, ಬೇಗ ಹೆಸರು ಹೇಳಿ. ಎಂತ ಇವ್ರು ನಾಚಿಕೆ ಮಾಡ್ತಾರಲ್ಲ? ನೀವ್ ಹೇಳಿ ಇವ್ರದ್ದು ಸ್ವಲ್ಪ ಹೇಳಿ ಹೇಳಿ ಹೇಳಿ. ನಾಚಿಕೆ ಮಾಡ್ಬೇಡಿ ಹೇಳಿ. ಮಾಡ್ಬೇಡ ಅದೇ, ನಾಚಿಕೆ ಮಾಡ್ಬೇಡ. ಅವ್ರು ನಾಚಿಕೆ ಮಾಡ್ತಾ ಇಲ್ಲ, ಆಯ್ತಾ? ಓಕೆ, ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಅಂತೆ ನೀವು, ಹೌದಾ? ಫಸ್ಟ್ ಸಿಕ್ತೆ ನಿಮ್ಗೆ? ಯಾರು ಲಾಸ್ಟ್ ಬಂದದ್ದು? ಅವರಾ? ನೀವು ಲಾಸ್ಟ್ ಅಂತೆ ಅಲ್ವಾ? ಇವ್ರು ಎಷ್ಟನೇ ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ ಬಂತಲ್ಲ, ನೀವು ರನ್ನಿಂಗ್ ರೇಸ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದು? 2 ನಂಬರ್. ಫಸ್ಟ್ ನಂಬರ್ ಯಾರು? Sujana first number, I second number, ನಾನು third number. ನಿಮ್ದು ರೋಲ್ ನಂಬರ್ ಕೇಳಿದ್ದಲ್ಲ ನಾನು. ರನ್ನಿಂಗ್ ರೇಸ್ ಅಲ್ಲಿ ಯಾರು ಫಸ್ಟ್ ಬಂದ್ರು? ಸುಜಾನಾ. ಸೆಕೆಂಡ್ ಬಂದದ್ದು ಆರ್ಯನ, ಥರ್ಡ್ ಬಂದದ್ದು ನೀವು. ಅಂದ್ರೆ ಇಡೀ ರೇಸಿಂಗ್ ಟೀಮ್ ಅಲ್ಲಿ ಇರುವುದು 3 ಜನ ಅಂತ ನೀವು ಅಲ್ವಾ? ಬೇರೆ ಯಾರಿದ್ದದು? ಹೌದಾ? ಗೊತ್ತಿಲ್ಲ. ಯಾರದು?
ಪ್ರಥಮ. ನಿಮ್ಮ ರೋಲ್ ಯಾರಿದ್ರು ನಿಮ್ಮ ರನ್ನಿಂಗ್ ರೇಸ್ ಅಲ್ಲಿ ಗ್ರೂಪ್ ಅಲ್ಲಿ ಯಾರೆಲ್ಲ ಇದ್ರು? ಪ್ರಥಮ ನಾನು ಮತ್ತೆ ಅದು ಗರ್ಲ್ಸ್ ಎಲ್ಲ ಸ್ವಲ್ಪ ನೇಮ್ಸ್ ಗೊತ್ತಿಲ್ಲ. ಅದೇನಂತ ಗರ್ಲ್ಸ್ ನೇಮ್ಸ್ ಗೊತ್ತಿಲ್ಲ ನಿಮಗೆ? ಅದು ಒಂದು ಫೋಟೋ ನೋಡ್ಬೇಕು. ಓ ದೇವ, ಫೋಟೋ ನೋಡ್ಬೇಕು. ಫೋಟೋ ನೋಡಿಲ್ಲ ಅದು ಗೊತ್ತಾಗಲ್ವ ನಿಮಗೆ? ಇಲ್ಲ. ಮತ್ತೆ ನಿಮ್ದು ಸೈಡ್ ಅಲ್ಲಿ ಕುತ್ಕೊಳ್ತಾರಲ್ಲ ಅವ್ರು ಯಾರು? ಇವರು ನಮ್ದು ಸ್ನೇಹ ಅಲ್ಲ ಕುತ್ಕೊಳ್ಳೋದು ನಿಮ್ ಸೈಡ್ ಅಲ್ಲಿ? ಸ್ನೇಹ ಮತ್ತೆ ಮತ್ತೆ ಯಾರು? ನಿಮ್ ಸೈಡ್ ಅಲ್ಲಿ ಒಬ್ಳು ಹುಡುಗಿ ಕುತ್ಕೊಳ್ತಾಳ ನೋಡಿ. ಇಲ್ಲ. ಕುತ್ಕೊಳ್ತಾಳೆ ನಂಗೆ ಅಲ್ಲ ಮಹೇಶ್ವರಿ ಅಲ್ವಾ? ಕರೆಕ್ಟ್. ಮತ್ತೆ ನಂಗೆ ಗೊತ್ತುಂಟು. ಅದು ಇಲ್ಲಿ ಅಲ್ಲ. ಇಲ್ಲಿ ಅಲ್ಲ ಮಾರ್ರೆ, ಇಲ್ಲಿ ಅಲ್ಲ, ಇಲ್ಲಿ ಮಹೇಶ್ವರಿ ಕುತ್ಕೊಂಡಿದ್ದಾರೆ. ಹೌದು. ನಿಮ್ಮ ಕ್ಲಾಸ್ ಅಲ್ಲಿ ಯಾರು ಕುತ್ಕೊಳ್ಳೋದು ಸೈಡ್ ಅಲ್ಲಿ? ಒಂದು ಹುಡುಗಿ ಕುತ್ಕೊಳ್ತಾರಲ್ಲ ನೋಡಿ. ಇಲ್ಲ. ಇಲ್ವಾ? ಮತ್ತೆ ಎಲ್ಲಿ ಕುತ್ಕೊಳ್ಳೋದು? ನನ್ನ ಆಚೆ ಕಡೆ ಒಬ್ಬ ಜೋಯಲ್ ಅಂತ ಇದ್ದಾನೆ, ಈಚೆ ಕಡೆ ಡ್ಯಾರಲ್ ಅಂತ ಇದ್ದಾನೆ. ಈಚೆ ಕಡೆ ಎದುರುಗಡೆ ಎದುರುಗಡೆ ಸ್ನೇಹ. ಅಲ್ಲ, ಮತ್ತೆ ತನಿಷ್ಕ. ಹೌದು, ಹುಡುಗಿ ಹೌದು. ಎದುರುಗಡೆ ತನಿಷ್ಕ ಅಲ್ಲ, ತನಿಷ್ಕ್. ತನಿಷ್ಕ್. ಓಕೆ, ತನಿಷ್ಕ್ ಅಲ್ಲ ಹುಡುಗ. ಹೌದಾ? ಓಕೆ ಓಕೆ. ನಿಮ್ ಸೈಡ್ ಅಲ್ಲಿ ಯಾರು ಕುತ್ಕೊಳ್ಳೋದು? ನನ್ನ ಸೈಡ್ ಅಲ್ಲಿ ಚಾರ್ವಿ. ಚಾರ್ವಿಯಾ? ಓದ್ಯಾವ ಸೈಡ್? ಲೆಫ್ಟ್ ಸೈಡ್ ಅಲ್ಲಿ ಯಾರು? ಆದ್ಯ. ಆದ್ಯ. ಎದುರುಗಡೆ ನಾನು. ಎದುರುಗಡೆ ನೀವಾ? ಹಿಂದ್ಗಡೆ ಯಾರು? ಗೋಡೆ ಇಲ್ವಾ? ಹಿಂದ್ಗಡೆ ಯಾರು ಕುತ್ಕೊಳ್ಳೋದು? ಗೊತ್ತಿಲ್ಲ, ನಾವ್ ಹಿಂದ್ಗಡೆ ನೋಡುದೇ ಇಲ್ಲ ಅಲ್ಲ. ಓಕೆ. ಯಾವ ಟೀಚರ್ ಬೈತಾರ ನಿಮ್ಗೆ? ಇಲ್ಲ. ಇಲ್ವಾ? ಮತ್ತೆ ಯಾರು ಹೇಳಿದ್ರು ಟೀಚರ್ ಬೈತಾರಂತೆ ನಿಮ್ಗೆ? ಮೊನ್ನೆ ಎಲ್ಲ ಪನಿಷ್ಮೆಂಟ್ ಕೊಟ್ಟಿದ್ರಂತೆ ನಿಮ್ಗೆ, ಬೆಂಚಲ್ಲೆಲ್ಲ ನಿಲ್ಸಿದ್ರಂತೆ. ಹೌದಾ? ಮೊನ್ನೆ ಯಾರು ಹೇಳಿದ್ರು ನಂಗೆ, ಬಯಸ್ವನಿಗೆ ಬೆಂಚಲ್ಲಿ ನಿಲ್ಸಿದ್ದಾರೆ ಅಂತ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ. ಪನಿಷ್ಮೆಂಟ್ ಅಲ್ಲ. ಅದು ಅಲ್ಲ, ನಿಲ್ಸಿದ್ ನಮ್ಗೆ ಅಲ್ಲ, ಸುಮ್ನೆ ಹೀಗೆ ಅಲ್ವಾ? ನಿಮ್ಗೆ ಪನಿಷ್ಮೆಂಟ್ ಇಷ್ಟು ದಿನ ಕೊಟ್ಟಿದಾರ? ಎಂತ ಅಂದೆ, ಅದು ಫೋಟೋ ತೆಗೆಯೋದು. ಓಹೋ, ಅಂದ್ರೆ ಬೆಂಚ್ ಮೇಲೆ ನಿಲ್ಸುತ್ತು ಫೋಟೋ ತೆಗಿಲಿಕ್ಕೆ. ಅದು ಕರೆಕ್ಟ್, ನಾವು ಕೂಡ ಮಾಡಿದ್ದೇವೆ ಅದು. ಓಕೆ. ನಿಮ್ದು ಡ್ಯಾಡಿ ಏನ್ ಕೆಲಸ ಮಾಡುದು? ಎಂಚಿನ ಕೆಲಸ ಮಲ್ಪದು ಪಪ್ಪ. ಬ್ಯಾಂಕ್ ಕಾಂಪಿಟೇಷನ್. ಬ್ಯಾಂಕ್ ಅಲ್ಲಿ ಕೆಲಸ ಮಾಡುದಾ? ಹೆಂಗ್ ಅರ್ಥ ಇದೆ ಮಾರು? ಯಾವ್ದು ಮತ್ತೆ ಗಟ್ಟಿ ಹೇಳಿ. ಬ್ಯಾಂಕ್ ಅಲ್ಲಿ ಪ್ರೈಮ್ ಕಂಪ್ಯೂಟರ್ಸ್ ಅಲ್ಲಿ ಏನ್ ಮಾಡುದು ಅವರು? ಯಾವ್ದು? ಶಾಪಿಂಗಾ? ಓಕೆ. ಪ್ರೈಮ್ ಕಂಪ್ಯೂಟರ್ಸ್ ಅಲ್ಲಿ ಶಾಪಿಂಗ್. ಪ್ರೈಮ್ ಕಂಪ್ಯೂಟರ್ಸ್ ಅಲ್ಲಿ ಎಂತ ಮಾಡುದು ಅವರು? ಕಂಪ್ಯೂಟರ್ ಎಲ್ಲ ಬಿಸಾಡುದು ಅವರು? ಇಲ್ಲ, ಎಂತ ಮಾಡುದು ಅವ್ರು ಹೇಳಿ? ನೀವು ಹೋಗಿದ್ರ ಅಲ್ಲಿಗೆ? ನೀವು ಹೋಗಿದ್ರಾ ಶಾಪಿಂಗ್? ಹೋಗಿದ್ರಾ? ಎಂತ ಮಾಡ್ತಾರೆ ಅಪ್ಪ ಅಲ್ಲಿ? ಅಪ್ಪ ಬೈತಾರ ಅಂತ ನಿಮ್ಗೆ ಅಲ್ವಾ ಬೆಳಿಗ್ಗೆ? ಪಾಪ ಬಜ್ಜಿ ಪಾಪ ಅವರು, ತುಂಬಾ ಪಾಪವ. ಗೊತ್ತಾಗ್ತದೆ ಎಷ್ಟು ಪಾಪ ಅಂತ. ತುಂಬಾ ಬೈತಾರ ಅಂತಲ್ಲ ಮನೆಯಲ್ಲಿ. ಓಕೆ, ಆಗ್ಲಿ. ಸೊ ನಿಮ್ಮ ಡ್ಯಾಡಿ ಏನ್ ಕೆಲಸ ಮಾಡುದು? ಆಫೀಸಲ್ಲಿ ಹೋಗಿ ಎಷ್ಟು? ಒಂದೊಂದ್ ದಿವಸ ಹೋಗ್ತಾರೆ, ಒಂದೊಂದ್ ದಿವಸ ಹೋಗಲ್ಲ. ಯಾಕಂತೆ? ನೀವು ಕೇಳ್ಬೇಕಿತ್ತು. ನೀವು ಡೈಲಿ ಹೋಗುದಿಲ್ಲ ಯಾಕೆ ಆಫೀಸಿಗೆ ಅಂತ? ಡೈಲಿ ಹೋಗ್ತಾರಾ ಆಫೀಸಿಗೆ? ಎಂತ ಕೆಲಸ ಮಾಡ್ತಾರೆ ಅಲ್ಲಿ? ಗೊತ್ತಿಲ್ವಾ? ನೀವು ಇನ್ನು ದೊಡ್ಡ ಮೇಲೆ ಎಂತ ಕೆಲಸ ಮಾಡ್ತೀರಾ? ಡಾಕ್ಟರ್ ಆಗ್ತೀರಾ? ಮತ್ತೆ ಟೀಚರ್ ಆಗ್ತೀರಾ? ಬಸ್ ಡ್ರೈವರ್ ಆಗ್ತೀರಾ? ರಿಕ್ಷಾ ಡ್ರೈವರ್ ಆಗ್ತೀರಾ? ಮತ್ತೆ ಎಂತ ಆಗ್ತೀರಾ? ಟೀಚರ್ ಆಗ್ತೀರಾ? ಮತ್ತೆ ಎಂತ ಆಗ್ತೀರಿ? ಮತ್ತೆ ನೀವು ಪೊಲೀಸಾ? ಓ, ಈಗ ಬಂತು ಸಿಸ್ಟರ್ ಆಗ್ತೀರಾ ನೀವು? ಓಕೆ. ಯಾರು ಹೇಳಿದ್ದು ಮನೆಯಲ್ಲಿ ಸಿಸ್ಟರ್ ಆಗ್ತೀರಿ? ನೀವೇ ಯೋಚನೆ ಮಾಡಿದ್ದು ಅಲ್ವಾ? ಸಿಸ್ಟರ್ ಆಗ್ತೀರಾ ನೀವು, ಗ್ಯಾರಂಟಿ. ಓಕೆ. ದಾದಾಪರ್ ಇರ್ರಿ. ಮಲ್ಲ ಇವಾಗ ಇವ್ರು ಮಲ್ಲ ಜನ ಇವಾಗ ದಾದಾಪರ್ ಮಲ್ಲ ಜನ ಇವಾಗ ಮಲ್ಲ ಜನನೇ ಹೋಗಿದ್ದೀನಿ ಅದ. ಏನಾಪ ಡಾಕ್ಟರ್ ಆಪರ್ ಇರ? ಟೀಚರ್ ಆಪಾರ? ಬಸ್ ಡ್ರೈವರ್ ಆಪಾರ? ಅನ್ನದೇ ರಿಕ್ಷಾ ಡ್ರೈವರ್? ಸೈಕಲ್ ಓಡ್ಪಾರ?
ಇಂಜಿನ್ ಆಪರೇಟರ್ ಏನಾಗ್ತೀರಿ ನೀವು? ಏರೋಪ್ಲೇನ್ ಬಿಡುದು ರೋಡಲ್ಲಿ. ಏರೋಪ್ಲೇನ್ ಎಲ್ಲಿ ಹೋಗ್ತದೆ? ಯಾವಾಗ ಎಲ್ಲಿ ಹೋಗ್ತದೆ? ಕೆಲವು ಟೈಮಲ್ಲಿ ಹೋಗ್ತದೆ. ಎಲ್ಲಿ ಹೋಗ್ತದೆ ಅದು? ಎಲ್ಲಿ ಮೇಲೆ? ಎಲ್ಲಿ ಮೇಲೆ ಹೋಗ್ತದಾ? ಡ್ರೈವರ್ ಸಿಗ್ತಾರ ಅಲ್ಲಿ? ಹಾಯ್ ಮಾಡ್ತಾರ ಡ್ರೈವರ್? ಇಲ್ವಾ? ನಂಗೆ ನಮ್ದು ರಮೇಶ್ ಅಂತ ಇದ್ದಾರೆ ಅಲ್ಲಿ, ಅವರು ಅದು ಇದು ಪ್ಲೇನ್ ಬಿಡ್ತಾರೆ, ಅವರು ಕೈಯೆಲ್ಲ ಹೊರಗೆ ಹಾಕ್ತಾರೆ, ಹೀಗೆ ಹಾಯ್ ಮಾಡ್ತಾರೆ. ನಿಮ್ಗೆ ಎಲ್ಲಿ ಮಾಡ್ತಾರ ಆತರ? ಇಲ್ವಾ? ಓಕೆ ಓಕೆ ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಓಕೆ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ನಮ್ಮ ಮಕ್ಕಳ ಹತ್ರ ಮಾತಾಡ್ಲಿಕ್ಕಿದೆ. ನೀವೇನಾಗ್ತೀರಾ? ಯಾಕೆ ಪೊಲೀಸ್ ಮ್ಯಾನ್? ಓಕೆ, ಪೊಲೀಸ್ ಮ್ಯಾನ್ ಯಾಕೆ ಹಾಕುದು ನೀವು? ಯಾಕೆ ಅಂದ್ರೆ ನಾನು ಕಳ್ಳರನ್ನೆಲ್ಲ ಹಿಡಿಬಹುದು. ಹೌದಾ? ಕಳ್ಳರನ್ನ ಹಿಡಿಬಹುದು. ಈಗ ಒಂದು ವೇಳೆ ನಾನು ಕಳ್ಳ ಆದ್ರೆ ನೀವು ನನ್ನ ಹಿಡಿತೀರಾ? ಎಂತ ಮಾರ, ನಮ್ಮ ಇಷ್ಟು ಕ್ಲೋಸ್ ಇದ್ದೇವೆ. ಒಂದು ಎಕ್ಸ್ಕ್ಯೂಸ್ ಕೊಡಿ ನನಗೆ. ಆಯ್ತು, ಓಕೆ ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ದೊಡ್ಡ ತಪ್ಪು ಮಾಡಿದೆ, ನೀವು ನನ್ನ ಅರೆಸ್ಟ್ ಮಾಡ್ತೀರಾ? ಹೌದಾ? ಅಲ್ಲ, ನಾವೀಗ ಫುಲ್ ಕ್ಲೋಸ್ ಇದ್ದೇವಲ್ಲ. ಅದು ದೊಡ್ಡದಾದ್ಮೇಲೆ. ಯಾವುದು? ಅದು ದೊಡ್ಡದಾದ್ಮೇಲೆ. ದೊಡ್ಡ ಆದ್ಮೇಲೆ ಹಾಗೆ ಅಲ್ವಾ? ಓಕೆ. ಈಗ ಪೊಲೀಸ್ ಅಂದ್ರೆ ಯಾಕೆ ಪೊಲೀಸ್ ಆಗ್ತೀರಾ ನೀವು? ಯಾಕೆ ಅಂದ್ರೆ ಕಳ್ಳರನ್ನ ಹಿಡಿಯಕ್ಕೆ. ಯಾರು ಹೇಳಿದ್ರು ಮನೆಯಲ್ಲಿ ಪೊಲೀಸ್ ಆಗ್ಬೇಕಾ ಅಂತ? ಅದು ಯಾರು ಸಹ ಹೇಳಿಲ್ಲ, ನಂದು ಓನ್ ಡಿಸಿಷನ್ ಅಲ್ವಾ? ಓಕೆ. ಮತ್ತೆ ಮೊನ್ನೆ ಸ್ವಲ್ಪ ನಿಮ್ದು ಚೇಂಜ್ ಇತ್ತು, ಡಾಕ್ಟರ್ ಆಗ್ಬೇಕಿತ್ತು ಅಂತ. ಅದು ಸ್ವಲ್ಪ ಡಾಕ್ಟರ್ ಆಗಿತ್ತು. ಅದು ಅಮ್ಮನ ಇಲ್ಲಿ ಸ್ವಲ್ಪ ಗಾಯ ಆಗಿತ್ತು, ಮತ್ತೆ ನಾನು ಸರಿ ಆಯ್ತು. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ರಿ. ಓಕೆ. ಸೊ ಅಮ್ಮಂದು ಇಲ್ಲಿ ಸ್ವಲ್ಪ ಗಾಯ ಆಗಿತ್ತು, ಆವಾಗ ಡಾಕ್ಟರ್ ಆಗ್ಬೇಕಂತ ಬಾರಿ ಯೋಚನೆ ಮಾಡಿದ್ರಿ. ಈಗ ಮನೆ ಯಾರಾದ್ರೂ ಕಳ್ಳರು ಬಂದ್ರಾ? ಅದಕ್ಕೆ ನೀವು ಪೊಲೀಸ್ ಆಗುದಾ? ಈಗ ನಾಳೆ ನಿಮ್ಮ ಮನೆಗೆ ಬಸ್ ಬಂದ್ರೆ ನೀವು ಬಸ್ ಡ್ರೈವರ್ ಆಗ್ತೀರಾ? ಈಗ ನಾಳೆ ದಿನ ಒಂದು ರಿಕ್ಷಾ ಬಂದ್ರೆ ರಿಕ್ಷಾ ಡ್ರೈವರ್ ಆಗ್ತೀರಾ? ಇಲ್ಲ ಮತ್ತೆ ಬಸ್ ಬಂದ್ರೆ ಬಸ್ ಡ್ರೈವರ್ ಆಗಲ್ಲ, ರಿಕ್ಷಾ ಬಂದ್ರೆ ರಿಕ್ಷಾ ಡ್ರೈವರ್ ಆಗಲ್ಲ. ಈಗ ಫುಲ್ ಫಿಕ್ಸ್ ಈಗ ಪೊಲೀಸ್. ಓಕೆ. ಈಗ ಕಳ್ಳರು ಈಗ ನಿಮ್ಮ ಮನೆಗೆ ಬಂದ್ರೆ ಏನ್ ಮಾಡ್ತೀರಾ? ಹಿಡಿಯೋದು. ಎಂತ ನೀವು ಹಿಡಿಯೋದು? ಇಲಿ ಮರಿಯ ಮಾರ್ರೆ ಹಿಡಿಯೋದು? ಕಳ್ಳರು ಬರೋದು, ಕಳ್ಳರು. ಅದು ಕಳ್ಳರು ಅಂದ್ರೆ ಅಯ್ಯೋ, ಓಕೆ. ಪೊಲೀಸಲ್ಲಿ ಗನ್ ಇರ್ತದ? ಹೇಗೆ ಸೌಂಡ್ ಬರ್ತದೆ? ಒಂದು ಫಾರ್ ಎಕ್ಸಾಂಪಲ್ ಒಂದು ಕಳ್ಳರು ಬಂದ್ರು, ನೀವು ಒಂದು ಪಿಸ್ತೂಲ್ ಉಂಟು ನಿಮ್ಮ ಹತ್ರ, ಕೈ ಸೌಂಡ್ ಹೇಗೆ ಬರ್ತದೆ? ಮಾಡಿ ಅಂತ ಪಿಸ್ತೂಲ್ ಯಾವ್ದು 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 ಮತ್ತೆ ಮಾಡಿ ಟ್ರಿಕ್ ಡಿಸ್ಕೌಂಟ್ ಮತ್ತೆ 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 ಗೊತ್ತಿಲ್ವಾ? ಡಿಸ್ಕೌಂಟ್ ಸಾಲಿಡ್ ಉಂಟು. ಅದು ಅವರು ಕಳ್ಳರು ಸತ್ರ ಅಲ್ಲಿ ಡಿಸ್ಕೌಂಟ್ ಅಲ್ಲಿ. ಹೌದಾ? ಬರ್ಲಿ ಅಂತ ಬರ್ಲಿ. ಓಕೆ. ದೊಡ್ಡವರಾದ್ಮೇಲೆ ಸ್ವಲ್ಪ ಜಾಗ್ರತೆ ನೀವು, ಅಂದ್ರೆ ಕಳ್ಳರು ಬರ್ತಾರೆ ಮನೆಗೆ. ಓಕೆ. ಸೊ ಪೊಲೀಸ್ ಆಗ್ಬೇಕಂತ ಬಾರಿ ಯೋಚನೆ ಮಾಡ್ತಿದ್ದೀರಾ? ಏನ್ ಅಪ್ಪ ಏನ್ ಕೆಲಸ ಮಾಡ್ತಿದ್ದಾರೆ? ಅಪ್ಪ ಮಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅಪಾರ್ಟ್ಮೆಂಟ್ ಆಫೀಸ್ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅವರು ಇರುವುದು, ಇಲ್ಲಿ ಬರುವುದಿಲ್ಲ. ಬರ್ತಾರೆ ಕೆಲವು ಸರ್ತಿ ಹೋಗ್ತಾರೆ, ಮತ್ತೆ ಕೆಲವು ಸರ್ತಿ ಹೋಗಲ್ಲ. ಹೌದಾ? ಮನೆಯಲ್ಲಿ ಇರ್ತಾರೆ. ಕೆಲವು ಸರ್ತಿ ಹೋಗಲ್ಲ ಅಂದ್ರೆ ಫುಟ್ಬಾಲಿಗೆ ಹೋಗ್ತಾರೆ. ಹೌದಾ? ಫುಟ್ಬಾಲ್ ಕೂಡ ಆಡ್ತಾರ ಮನೆಯಲ್ಲಿ? ಹೌದಾ? ಈಗ ಮನೆಯಲ್ಲಿ ಏನ್ ಕೆಲಸ ಮಾಡ್ತಾರೆ? ಮನೇಲಿ ಬಂದ್ರೆ ಮನೇಲಿ ಏನೆಲ್ಲ ಕೆಲಸ ಮಾಡ್ತಾರೆ ಹೇಳಿ? ಮೂವಿ ನೋಡೋದಷ್ಟೇ. ಮತ್ತೆ ಇದು ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಎಲ್ಲ? ಮೂವಿ ನೋಡೋದು, ಮೊಬೈಲ್ ಅಲ್ಲಿ ಆಡುದು. ಫೋನ್ ಮಾಡೋದು. ಯಾರಿಗೆ ಫೋನ್ ಮಾಡುದು? ಯಾರಿಗೆ ಫೋನ್ ಮಾಡುದಂತೆ? ಫೋನ್ ಮಾಡೋದು ಯಾರಿಗೆ
ಗೊತ್ತಿಲ್ಲ, ಅದೊಂದು ಮಾತ್ರ ಗೊತ್ತಿಲ್ಲ. ಮತ್ತೆ ಬೇರೆ ಕೆಲಸ ಎಲ್ಲರಿಗೆ. ಇದು ಪಾತ್ರೆ ತೊಳೆಯೋದು ಇಲ್ಲ ಇಲ್ವಾ? ಓಕೆ, ಅಲ್ಲ ಕೇಳಿದ್ ನಾನು, ಅಲ್ಲ ಹೇಳಿದ್ದು. ಈಗ ನೀವು ಪಾತ್ರೆ ತೊಳಿತೀರಾ ಇಲ್ಲ ಮನೆಯಲ್ಲಿ? ಮತ್ತೆ ಯಾರು ತೊಳೆಯುವುದು ಪಾತ್ರೆ? ಕೆಲ್ಸದವರು ಕೆಲ್ಸದವ್ರು, ಅಮ್ಮ ತೊಳೆಯುದಿಲ್ಲ. ಇಲ್ಲ ಓಕೆ, ಸೊ ಆಗ್ಲಿ ಅಷ್ಟೇ ಅಲ್ವಾ? ಓಕೆ, ನಿಮ್ಮ ಮನೆಯಲ್ಲಿ ಯಾರು ಪಾತ್ರೆ ತೊಳೆಯೋದು? ಅಮ್ಮ ಅಪ್ಪ? ಅಮ್ಮವಾ? ಹಾ ಹಾ ಹಾ, ಅಮ್ಮ ಪಾತ್ರೆ ತೊಳಿತಾರಾ? ಓಕೆ, ಅಪ್ಪ 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 ತೊಳೆಯುದಿಲ್ವಾ? ನಿಜ ಹೇಳ್ಬೇಕು, ನಿಮ್ ನಗು ನೋಡೋ ಏನು. ನೀವು ಪಾತ್ರೆ ತೊಳಿತೀರಾ? ಇಲ್ವಾ? ಓಕೆ, ಮನೆಯಲ್ಲಿ ಪಾಪ ಅಪ್ಪ ಈಗ ಫ್ರೀ ಇಡ್ತಾರೆ, ಈಗ ಕಸ ಗುಡಿಸೋದು ಅದೆಲ್ಲ ಮಾಡ್ತಾರಾ? ಇಲ್ಲ, ಮನೆಯಲ್ಲಿ ಅಪ್ಪ ಎಂತ ಕೆಲಸ ಮಾಡ್ತಾರ? ನೀವು ನಗೋಣ, ನಂಗೆ ಸ್ವಲ್ಪ ಡೌಟ್ ಬರ್ತದ ಮಾರೆ. ಈಗ ಕೇಳ್ಬೇಡಿ ಮಾರೆ, ಅಪ್ಪನ ಮರೆ ತೆಗೆದು ಬೇಡ ಇಲ್ಲಿ ಅಂತ. ಕಸ ಗುಡಿಸ್ತಾರಾ? ಇಲ್ಲ, ನೀವು ಕಸ ಗುಡಿಸ್ತೀರಾ? ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ? ಕಿಚನ್ ಅಲ್ಲಿ ಹೆಲ್ಪ್ ಮಾಡ್ತೀರಾ? ಎಂತ ಹೆಲ್ಪ್ ಮಾಡ್ತೀರಾ ನೀವು ಕಿಚನ್ ಅಲ್ಲಿ? ಏನ್ ಕೆಲಸ ಮಾಡ್ತೀರಾ ಕಿಚನ್ ಅಲ್ಲಿ? ಟೊಮೆಟೊ ಕಟ್ ಮಾಡುದು ಮಾಡ್ತೀರಾ? ಟೊಮೆಟೊ ನೀವು ಕಟ್ ಮಾಡ್ತೀರಾ ಅಲ್ಲ ಬಿಸಾಡ್ತೀರಾ? ಹೇಗೆ? ಇವ್ರು ಏನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ಇವ್ರದ್ದು ಎಂತದು ಅಲ್ವಾ? ಜಾಗ ಸೇಲ್ ಆಗ್ಲಿಲ್ವಾ? ಹೌದಾ? ಜಾಗ ಸೇಲ್ ಆಗ್ಲಿಲ್ಲ. ಆಗಿದಾ? ಆಗಿದೆ. ಫಸ್ಟ್ ಬರ್ಬೇಕಂತ. ಎಲ್ಲಿ? ಯಾವ್ದು? ಜಸ್ಟ್ ಫಸ್ಟ್ ಫಸ್ಟ್ ಬರ್ಬೇಕು ಅಂತವಾ? ಹಾಗೆ. ಮತ್ತು ಅದು ಟಿವಿಯಲ್ಲಿ ಅವರು ಫಸ್ಟ್ ಬರ್ತಾರೆ, ನಾನು ಆಚೆ ಕಡೆ ಹೋಗ್ತೀನಿ. ಏನು ಅದೇ ನಂಗೆ ಕೂಡ ಡೌಟ್. ನಾನು ನಿಮ್ಗಿಂತ ಭಾರಿ ಯೋಚನೆ ಮಾಡ್ತಿದ್ದೇನೆ, ಆ ಸೈಡ್ ಬರುವುದು ಹೇಗೆ, ಈ ಸೈಡ್ ಬರುವುದು ಹೇಗೆ ಅಂತ. ಅಲ್ಲ, ಅದು ಹೇಗೆ ಮಾಡುದು ಅದು? ನಿಮ್ಗೆ ಟಿವಿಗೆ ಪುರ್ಸೋತೆ ಇಲ್ವಾ ಅಂತ ಅಲ್ಲ? ಪಾಪ ಮನೆಯಲ್ಲಿ ಸೀರಿಯಲ್ ನೋಡುದಿಲ್ವಾ? ಸೀರಿಯಲ್ ಎಲ್ಲ ಇಲ್ಲ. ಯಾವ್ದು ಸೀರಿಯಲ್ ನೋಡ್ತಾರೆ ಅಮ್ಮ? ಅಮ್ಮ ಯಾವ್ದು ನೋಡಲ್ಲ. ಸುಮ್ಮನೆ ಹೇಳ್ಬೇಡಿ, ಮನೆಗೊಂದು 3 ಬಾಗಿಲು. ಅಜ್ಜಿ ಮತ್ತೆ ಅಜ್ಜ ನೋಡ್ತಾರೆ. ಯಾವ್ದು ನೋಡ್ತಾರೆ? ಅಜ್ಜ ಮತ್ತೆ ಅಜ್ಜಿ. ಅಜ್ಜ ಮತ್ತೆ ಅಜ್ಜಿ ಸೀರಿಯಲ್. ಸೇಮ್ ಸೀರಿಯಲ್. ಯಾವ್ದದು? ಒಂದು 75 ವರ್ಷ ಉಂಟು ಸೀರಿಯಲ್. ಯಾವ್ದದು? ಮುಗಿತಂದ್ರೆ ಮಿಸ್ ಮಾಡ್ತಂದ್ರೆ ಮೊಬೈಲ್ ನಲ್ಲಿ ನೋಡ್ತಾರೆ. ಅಯ್ಯೋ, ಟಿವಿ ದೇವ, ಟಿವಿಯಲ್ಲಿ ಮಿಸ್ ಆದ್ರೆ ಮೊಬೈಲ್ ಅಲ್ಲಿ ನೋಡ್ತಾರೆ ಕೂಡ. ಓಹೋ, ಯಾವ್ದು ಸೀರಿಯಲ್? ನಂಗೆ ಅದು ಹೇಳ್ಬೇಕು ಹೆಸರು. ಅಮ್ಮ ನಂಗೆ ಗೊತ್ತಿಲ್ಲ. ಯಾವ್ದು? ಹೇಳಿ 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 ಹೇಳಿ. ಅದು ನಾನು ನೋಡಲ್ಲ, ಗೊತ್ತಿಲ್ಲ. ಓಕೆ, ನೀವು ನೋಡಲ್ಲ. ಓಕೆ, ಎಸ್. ನಿಮ್ಗೆ ಬಾರಿ ಫೇವ್ರೆಟ್ ಸಾಂಗ್ ಯಾವ್ದೆಲ್ಲ? ಈ ಟಿವಿಯಲ್ಲೆಲ್ಲ ತುಂಬಾ ಸಾಂಗ್ಸ್ ಎಲ್ಲ ಬರ್ತದಲ್ಲ, ಯಾವ ಸಾಂಗ್ಸ್? ನಂಗೆ ಹಾ, ನಿಮ್ಗೆ ಯಾರು ತುಂಬಾ ಫೇವ್ರೆಟ್ ಸಿಂಗರ್? ನಂಗೆ ಫೇವ್ರೆಟ್ ಸಿಂಗರ್ ಚಂದನ್ ಶೆಟ್ಟಿ. ಓ ದೇವರೇ, ಚಂದನ್ ಶೆಟ್ಟಿ ನಿಮ್ಗೆ ಬಾರಿ ಫೇವ್ರೆಟ್? ನಿಮ್ಗೆ ಯಾವ ಸಾಂಗ್ ತುಂಬಾ ಫೇವ್ರೆಟ್ ಚಂದನ್ ಶೆಟ್ಟಿ ಹಾಡಿದವರು? ಯಾವ್ದು? ಫೈರ್. ನೆಕ್ಸ್ಟ್ ಟಾಪ್ ಟು ಬಾಟಮ್ ಗಂಚಲಿ. ಟಾಪ್ ಟು ಬಾಟಮ್ ಗಂಚಲಿ. ಓಕೆ, ನೆಕ್ಸ್ಟ್ ಹಾಳಾಗೋದೆ. ಅಯ್ಯೋ, ಯಾಕೆ ಗೊತ್ತದ್ದು? ಹಾಳಾಗೋದೆ. ಓಕೆ, ನೆಕ್ಸ್ಟ್ ಗೊತ್ತಿಲ್ಲ. 3 ಬಗ್ಗೆ. ಓಕೆ, ಈಗ ನಂಗೆ ಸಾಂಗ್ ಹೇಳ್ಬೇಕೀಗ. ಓಕೆ, 3 ಪೆಗ್ಗಿಗೆ ಹೇಳ್ತೀರಾ? ಯಾವ್ದು ಫಸ್ಟ್ ಹೇಳ್ತೀರಾ? ಯಾವ್ದು ಫಸ್ಟ್ ಹೇಳ್ತೀರಾ? ಒಂದ್ ಸಾಂಗ್, ಒನ್ ಲೈನ್. ಓಕೆ, ಇವ್ರು ಹೇಳಿದ ನಂತರ ನೀವು ಹೇಳ್ತೀರಾ? ಗ್ಯಾರಂಟಿ. ಓಕೆ, ನೀವ್ ಯಾವ ಸಾಂಗ್ ಹೇಳ್ತೀರಾ? ಯಾವ್ದು ತುಂಬಾ ತುಂಬಾ ಇಷ್ಟ ಸಾಂಗ್ ಯಾವ್ದು ನಿಮ್ದು? ಗಟ್ಟಿ ಹೇಳ್ಬೇಕು. ಯಾವ್ದು? ಓಕೆ, ಅದನ್ನ ಹೇಳ್ತೀರಾ ಈಗ? हाथी राजा कहाँ चले, सुन तो है हम कहाँ चले, मेरे कम में आहो ना, हलवा पूरी का हो ना, आयो बेटो कुर्सी पर, कुर्सी बोले छतपत 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 छतपत. ಆಯ್ತಾ? ಓಕೆ, ಸೂಪರ್. ನಾನು ಇವ್ರಿಗೆ ಹೇಳ್ಬೇಕು ಈಗ ಸಾಂಗ್. ಈಗ ಇವ್ರಿಗೆ ಒಂದು ಸಾಂಗ್ ಹೇಳ್ತಾನಲ್ಲ, ಅದಾದ್ಮೇಲೆ ಇನ್ನೊಂದು ಹೇಳ್ಬೇಕು. ಯಾವ ಸಾಂಗ್ ಹೇಳ್ತೀರಾ? ಯಾವ್ದ ಒಂದು ಹೇಳಿ. ಅದೀಗ ಟರ್ಮ್ ಈಗ ನಿಮ್ದು ಈಗ ಬರ್ತದೆ ಟರ್ಮ್. ಆಯ್ತಾ?
ನೀವು ನಗಡ್ತೀರಲ್ಲ. ಯಾವ ಸಾಂಗ್ ಹೇಳ್ತೀರ ಈಗ ನೀವು? ಇವ್ರೊಂದು ಸಾಂಗ್ ಹೇಳಿದ್ರು, ನೀವು ಯಾವ ಸಾಂಗ್ ಹೇಳ್ತೀರಾ? ಯಾವ್ದು? ಕಲೆಕ್ಟೆ ಪೇಟೆ. ಓಕೆ, ಹೇಳ್ತೀರಾ? ರೆಡಿ? ಹಾ, ನೀವು ಸಾರಿ ಅದು ಅವ್ರದ್ದು ಆದ್ಮೇಲೆ ನಿಮ್ಗೆ ಬರ್ತೇನೆ. ನೀವೀಗ ವಾಯ್ಸ್ ಗಟ್ಟಿ ಹೇಳ್ಬೇಕು. ಯಾವ ಸಾಂಗ್ ಅದು? ಕಲೆಕ್ಟೆ ಪೇಟೆ ಕಟ್ಟೆ. ಓಕೆ, ರೆಡಿ? ಎಸ್. ಸೊ ಈಗ ನೀವು ಯಾವ್ದು ಈಗ? 3 ರೂಪಾಯಿಗೆ. ಓಕೆ, ರೆಡಿ? ಅಲ್ಲಿ ಸ್ಟಾಪ್ ಆಗ್ಲಿಲ್ಲ. ಓಕೆ, ರೆಡಿ 1 2 3 ಸ್ಟಾರ್ಟ್. 3 ರೂಪಾಯಿಗೆ ತರ ಗಿರ್ಗರ್ ಅಂದಿದೆ. ನನ್ನ ಕಣ್ಣುಗಳ ರಿಂಗ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದ್ದಾರೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾರೆ, ಕರೆಕ್ಟ್ ಸ್ಮೈಲ್ ಕೊಡ್ತಾರೆ. ಬಹುತ್ ಸಾರ ಗೆರಿತು ಬೌನಿ ಗೋನ್ ಸಾವಿ ಎವ್ರಿಬಡಿ ಸ್ಮೂತ್ ಆದ ಎರುಗಿಲು ಬೋಸ್ತಾ ದಿಸ್ ಕಲೈಸರ್ ಲೇಸರ್. ನನ್ನ ಕಣ್ಣು ಮಾರಿದೆ ಲೇಸರ್. You can make a laser. We can put your hands up. ನೆಕ್ಸ್ಟ್ ಅಷ್ಟೇ. ಓಕೆ, ಸೂಪರ್. ಮ್ಯೂಸಿಕ್ ಅನ್ನು ಕೂಡ ಬಿಡ್ಲಿಲ್ಲ. 10 ಅಂತ ಅಲ್ಲ. ಓಕೆ, ನೆಕ್ಸ್ಟ್ ಯಾವ ಸಾಂಗ್ ಹೇಳಿದ್ರಿ? ಪಕ್ಕ ಚಾಕ್ಲೇಟ್ ಗರ್ಲ್ ಅಲ್ವಾ? ಓಕೆ, ರೆಡಿ 1 2. ಓಕೆ, ಅವ್ರಿಗೆ ಹೇಳ್ತೇನೆ ನಾನು. ಅದಾದ್ಮೇಲೆ ಮತ್ತೊಂದು ಟರ್ಮ್. ಓಕೆ, ಪಕ್ಕ ಚಾಕ್ಲೇಟ್ ಗರ್ಲ್ ಹೇಳ್ಬೇಕು. ಅವ್ರದಿಂದ ಟರಬರ ಅಂತ ಹೇಳಿ. ನಿಲ್ಲಿ. ಓಕೆ, ಗಟ್ಟಿ ಹೇಳ್ಬೇಕು. ಇವ್ರು ಆರಾಮಲ್ಲಿ ಕೂತ್ಕೊಳ್ಳಿ ಹೀಗೆ. ಓಕೆ, ಹೀಗೆ. ರೆಡಿ 1 2. ರೆಡಿ ಅಲ್ಲ? ಓಕೆ, ರೆಡಿ? ನೀವು ರೆಡಿ ಅಲ್ಲ? ನೀವು ರೆಡಿ 1 2 3 ಸ್ಟಾರ್ಟ್. ಕಾಲೇಜು ಬೆಟ್ಟಕ್ಕೆ ಹೋಯ್ತು ಬೇಟನಾಡಲು. ನೋಡಿದೆ ನಾನು ಬೆಟ್ಟ ತಿನ್ನುವಾಗ ಕಾಲೇಜು ನೋಡಿತು, ಕಾಲೇಜು ತಿನ್ನಿತು, ರೈನ್ ಚಲ್ಲಿತು, ಮಲಗಿದೆ ತಿಂದಿಸಿ ತೆಗೆದು. ಆಯ್ತಾ? ಓಕೆ, ಮತ್ತೊಂದ್ಸತಿ ಹೇಳ್ಬೇಕಾಯ್ತಾ? ಇದು ಸೇಮ್ ಸಾಂಗ್ ಮತ್ತೊಂದ್ಸತಿ ಹೇಳ್ಬೇಕು. ಓಕೆ, ರೆಡಿ? ಅಗೇನ್ ರೆಡಿ. ಓಕೆ, ಸ್ವಲ್ಪ ಗಟ್ಟಿ ಅಂತೆ, ಅಂದ್ರೆ ಅವ್ರಿಗೆ ಕೇಳಿಲ್ಲ ಅಂತೆ. ಆಯ್ತಾ? ಓಕೆ, ರೆಡಿ? ಮತ್ತೊಂದ್ಸತಿ. ಓಕೆ, ರೆಡಿ 1 2 ಸ್ಟಾರ್ಟ್. ಕಾಲೇಜು ಬೆಟ್ಟಕ್ಕೆ ಹೋಯ್ತು ಬೇಟನಾಡಲು. ಅಲಸು ತಿನ್ನಿತು, ತೇನು ಚಲ್ಲಿಸಿತು, ಮಲ್ಲಿಗೆ ತಿಂದಿಸಿ ತಿಂದು ತೆಗಿತು. ಆಯ್ತು. ಓಕೆ, ಸೂಪರ್. ನಂಗೆ ಅದ್ರಲ್ಲಿ ಅಮ್ಮ ಹಸಿವಾಗ್ತಿದೆ. ಚಂದ ಮಾಮ ಓಜಿಪ್ಪ ಅಂಡೆ ತಿಂಡಿ ತಿನ್ನಿಸಿಕೊಡ್ತೀನಿ, ತಿಂಡಿ ಹಾಲು ತರ್ತೀನಿ. ಮುಂಡು ತಾನ ಮಾಡಬೇಡ, ಸಂಜೆ ಹಾಗೆ ನಿಲ್ಬೇಡ, ಹೋಗಿ ಕಲಿಬೇಡ, ಕಣ್ಣಿಗೆ ಹೋಗ್ಬೇಡ. ಚಂದ ಮಾಮ ಓಜಿಪ್ಪ ಅಂಡೆ ತಿಂದ ಆಡು. ಸೂಪರ್. ಅದ್ರಲ್ಲಿಂದ ಗಂಜಿ ಅಂತದ್ದು ಒಂದು ಬಂತಲ್ಲ ಹೇಳಿದ್ರು. ಓಕೆ, ಇದು ಯಾರು ಕಲ್ಸಿದ್ ನಿಮ್ಗೆ? ಅಮ್ಮ. ಗೊತ್ತಾಯ್ತು, ಅಮ್ಮನೇ ಕಲ್ಸ್ಬೇಕು ಅಂತ ಅಲ್ವಾ? ಓಕೆ, ಸೊ ಎಷ್ಟೊತ್ತಿ ನಿಮ್ಗೆ ಫುಲ್ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಮನೆಯಲ್ಲಿ ಈ ಸಾಂಗ್ ಹೇಳುವಂತ? ಒಂದೇ ಸತಿ ಪ್ರಾಕ್ಟೀಸಾ? ಓಕೆ, ಅದು ಗೊತ್ತಾಯ್ತು 100 ಟೈಮ್ಸ್ ಅಂತ. ಆಯ್ತಾ? ಸೊ ನೀವು ಯಾವ ಸಾಂಗ್ ಹೇಳ್ತೀರಾ? ಅದಾಯ್ತಲ್ಲ, ಇನ್ನೊಂದು ಯಾವ್ದು? ಇನ್ನೊಂದು ಪ್ಲೀಸ್. ಯಾವ್ದು ಹೇಳ್ತಾರೆ? ಯಾವ್ದು ಹೇಳ್ತೀರಿ? ಹೇಳಿ ಮಾರ್ರೆ. ಅದು ಎಷ್ಟತಿ ಹೇಳಲ್ಲ, ಸುಮ್ನೆ ಒಂದ್ಸತಿ ಆಯ್ತಲ್ಲ. ಇನ್ನೊಂದು ಯಾವ್ದು ಗೊತ್ತಿಲ್ವಾ? ಆನೆ ಬಂತು, ಒಂದು ಆನೆ, ಅದೊಂದು ಹೇಳ್ತೀರಾ? ಯಾವ್ದು ಗೊತ್ತಿಲ್ವಾ ಬೇರೆ? ಈಗ ಇವ್ರು ಅದ್ರ ಒಂದ್ ಸಾಂಗ್ ಹೇಳ್ತಾರೆ. ಈಗ ಯಾವ್ದು? ಈಗ ನೀವು ಪಕ್ಕ ಚಾಕ್ಲೇಟ್ ಅಲ್ಲ ಮತ್ತೆ? ಓಕೆ, ಫೈರ್. ಯಾವ್ದು? ಅಂದ್ರೆ ಹಾಡನ್ನ ಓಕೆ, ಇವ್ರು ಹೇಳಿದ್ರೆ ನೀವು ಹೇಳ್ತೀರಾ? ಸೂಪರ್. ಇವ್ರು ಹೇಳಿದ್ರೆ ಚಾಲೆಂಜ್ ಆಗ್ತಾ ಇದ್ದಾರೆ ನಿಮ್ಗೆ. ಓಕೆ,
ಸೊ ನೀವು ಹೇಳಿದ್ರೆ ಮಾತ್ರ ಅಂತೆ, ಏನೋ ಗೊತ್ತಿಲ್ಲ ಅವರು. ಓಕೆ, ಈಗ ಯಾವ ಸಾಂಗ್ ಹೇಳ್ತೀರಾ? ಫೈರ್ ಫೈರ್. ಓಕೆ, ರೆಡಿ ರೆಡಿ ಒನ್. ಈ ತರ ಎಲ್ಲ ಬರ್ಬೇಕು. ಓಕೆ, ಈ ಚಂದನ್ ಶೆಟ್ಟಿ ಅವ್ರು ಹೇಗ್ ಮಾಡ್ತಾರೆ ನೋಡಿ ಆ ತರವೇ. ಓಕೆ, ರೆಡಿ 1 2 3 ಸ್ಟಾರ್ಟ್. ಹಚ್ಚ ಬನ್ನಿ ಫೈರ್ ಫೈರ್ ಫೈರ್, ಬನ್ನಿ ಬನ್ನಿ ಹಚ್ಚ ಬನ್ನಿ ಫೈರ್ ಫೈರ್ ಫೈರ್. ಹಾಡಿದ ಹಾಡಿದ ನಂಗೂ ಸಾಕಾಗಿದೆ, ಕೇಳು ಕೇಳಿ ನಿಮ್ಗೂ ಬೋರ್ ಆಗಿದೆ. ಹಾಡು ನೀ ಕೈ ಕನ್ನಡ ರಾಮಿಗೆ ಹೊಡಿರಿ ಕ್ರಾಪ್ ಅಂತ ಕೊಟ್ಟಿರೋ ಲೈಫು ಒಂದೇ. ಶುರು ಮಾಡು ನೀ ಕೆಲಸ ಮಾಡಕ್ಕೆ ಹಿಂದೆ, ಕಷ್ಟನೋ ಸುಖನೋ ಪಿಡಿ ಬಟ್ಟಿಗಳಿಗೆ ಹಿಂಗಾಗುವೆ. ಅಷ್ಟೇ ಗೊತ್ತಿಲ್ಲ. ಸೂಪರ್ 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 ಸೂಪರ್. ಏನ್ ಅದ್ರಲ್ಲಿ ಅದ್ರಲ್ಲಿ ಒಂದು ಲೈನ್ ಬಂತು ನಂಗೆ ಈಗ ನೆನಪೋಯ್ತು ಮಾರೆ. ಮತ್ತೊಂದ್ಸತಿ ಯಾವ್ದು ಫಸ್ಟ್ ಲೈನ್ ಹೇಳ್ತೀರಾ ಮತ್ತೊಮ್ಮೆ? ಫಸ್ಟ್ ಲೈನ್ ಅಂದ್ರೆ ಎಲ್ಲಿಗೆ? ಫಸ್ಟ್ ಲೈನ್ ಇಂದಾನೆ ಸ್ಟಾರ್ಟಿಂಗ್. ಫೈರ್ ಹಚ್ಚ ಬನ್ನಿ ಫೈರ್ ಫೈರ್ ಫೈರ್, ಬನ್ನಿ ಬನ್ನಿ ಹಚ್ಚ ಬನ್ನಿ ಫೈರ್ ಫೈರ್ ಫೈರ್. ಹಾಡಿದ ಹಾಡಿ ನಂಗೂ ಸಾಕಾಗಿದೆ. ಸಾಕಾಗಿ ನಂಗೆ ಸಾಕಾಯ್ತು, ಅದೇ ಹೇಳ್ತೇನೆ. ಓಕೆ ಓಕೆ ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಓಕೆ, ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ನಮ್ಮ ಮಕ್ಕಳ ಹತ್ರ ಮಾತಾಡ್ಲಿಕ್ಕಿದೆ. ರೈಮ್ಸ್ ಹೇಳ್ತೀರಾ? ಯಾವ್ದಾದ್ರು ರೈಮ್ಸ್? ಯಾವ್ದು ಹೇಳ್ತೀರಾ ರೈಮ್ಸ್? ಒಟ್ಟಿಗೆ ಹೇಳ್ಬೇಕು, ಒಟ್ಟಿಗೆ ಮೂರು ಜನ ಒಟ್ಟಿಗೆ ಹೇಳ್ಬೇಕು. ಯಾವ್ದು ನಿಮ್ಗೆ ಯಾವ್ದು ಗೊತ್ತು? ಯಾವ್ದು? ನಿಮ್ಗೆ ಜೀಬ್ರಾ? ಯಾವ್ದು ಯಾವ್ದು ಹೇಳ್ತೀರಾ? ಜಾನಿ ಜಾನಿ ಅದು ಹೇಳ್ತೀರಾ? ಜಾನಿ ಜಾನಿ ಒಟ್ಟಿಗೆ ಹೇಳ್ಬೇಕು, ಆಯ್ತಾ? ಓಕೆ, ಒಟ್ಟಿಗೆ ಹೇಳ್ಬೇಕು. ಓಕೆ, ರೆಡಿ ರೆಡಿ ರೆಡಿ. ಈಗ ಕೂತ್ಕೊಳ್ತೀರಾ? ಓಕೆ, ಎಸ್. ಈಗ ರೆಡಿ? ಜಾನಿ ಜಾನಿ ಕ್ಯಾಮರಾ ನೋಡ್ಕೊಂಡು ಹೇಳ್ಬೇಕು ಈಗ. ಓಕೆ, ಗಟ್ಟಿ ಹೇಳ್ಬೇಕು, ಆಯ್ತಾ? ಗಟ್ಟಿ ಹೇಳ್ಬೇಕು, ನಿಮ್ದು ವಾಯ್ಸ್ ಗಟ್ಟಿ ಬರ್ಬೇಕು. ಓಕೆ, ರೆಡಿ? 1 2 3 ಸ್ಟಾರ್ಟ್. Johnny, Johnny, yes, Papa. Eating sugar, no, Papa. Telling lies, no, Papa. Opening your mouth, ha, ha, ha. ಆಯ್ತಾ? ಓಕೆ ಓಕೆ ಓಕೆ, ಸೂಪರ್. ನಾನು ಇದು ಭಯಂಕರ ಹಾ ಹಾ ಹೇಳಿ ನೀವು ರೆಡಿ ಇದ್ದೀರಲ್ವಾ ನೀವು? ನೀವು ಎಷ್ಟ್ ಸತಿ ಮನೇಲೆಲ್ಲ ಫ್ರೀ ಇರುವಾಗ ಇದೇ ಸಾಂಗ್ ಹೇಳ್ತೀರಾ ಅಂತಲ್ವಾ? ಜಾನಿ ಜಾನಿ ಎಸ್ ಪಾಪ. ಓಕೆ, ಯಾರ ಮುಂದೆ ಹೇಳೋದು ನೀವು? ಡ್ಯಾಡಿ ಮುಂದೆಯಾ? ಅಲ್ಲ, ಮತ್ತೆ ಮಮ್ಮಿ ಮುಂದೆ? ಮತ್ತೆ ಯಾರ ಮುಂದೆ ಮಾರ್ರೆ ನೀವು ಹೇಳಿ? ಯಾರ ಮುಂದೆ ಹೇಳ್ತೀರಾ ಸಾಂಗು? ಯಾವ್ದು ಯಾವ್ದು ಯಾವ್ದು? ಓಕೆ, ರೆಡಿ 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 1 2 3 ಸ್ಟಾರ್ಟ್. Twinkle, twinkle, little star, how I wonder what you are. Up above the world so high, like a diamond in the sky. Twinkle, twinkle, little star, twinkle, twinkle, go to the up. Go to the up and go and up. ಆಯ್ತಾ? ಇವ್ರದ್ದು ಸ್ವಲ್ಪ ವಾಯ್ಸ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ ನಡುವಲ್ಲಿ. ಇರ್ಲಂಚೂರು ಜಾಸ್ತಿ ಅಣ್ಣ ವಾಯ್ಸ್. ಹೌದಾನೈತಾ? ಬಾರಿ ಇಂಟ್ರೆಸ್ಟೆಡ್ ಇತ್ತು ಅದೇ. ಯಾವ್ದು ಯಾವ್ದು ಯಾವ್ದು? ಇವ್ರದ್ದು. ಓಕೆ ಓಕೆ, ಜೀಬ್ರಾ ಜೀಬ್ರಾ ರೆಡಿ ರೆಡಿ ಜೀಬ್ರಾ. ಮತ್ತೆ ನಿಮ್ದು ಜಿರಾಫೆ ಆಯ್ತಾ? ನೆಕ್ಸ್ಟ್ ಗೊತ್ತಿಲ್ವಾ? ಇಬ್ರು ಹೇಳ್ತೀರಾ? ಎಲ್ರು
ಯಾವ್ದು ಹೇಳ್ತೀರಿ? 3 ಜನ. 3 ಜನ. 3 ಜನ. ಆರ್ಯ, ನಾನು, ಸುಧಾನ. ಆರ್ಯನ್, ನೀವು, ಸುಧಾನ. ಯಾವ್ದು ಈಗ ಹೇಳ್ತೀರಾ? ಫಸ್ಟ್ ಹೇಳಿ. ಜೀಬ್ರಾ. ಜೀಬ್ರಾ. ಜೀಬ್ರಾ ಗೊತ್ತಿಲ್ಲ ನಿಮ್ಗೆ? ನಾವು ಜಾಯಿನ್ ಆಗಿ ಹೇಳ್ತೀವಿ. ಅದೇ ಜಾಯಿನ್ ಆಗಿ ಯಾವ್ದು ಹೇಳ್ತೀರಾ? ಜೀಬ್ರಾ ಕ್ರಾಸಿಂಗ್. ಜೀಬ್ರಾ ಅಲ್ಲ, ಕರೆಕ್ಟ್. ನೀವು ಜೀಬ್ರಾ ಹೇಳಿದ್ರಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಜೀಬ್ರಾ ಕ್ರಾಸಿಂಗ್ ಹೇಳ್ಬೇಕಿತ್ತು ನೀವು. ಓಕೆ, ರೆಡಿ ರೆಡಿ ರೆಡಿ. 1 2 3 ಸ್ಟಾರ್ಟ್. Zebra prancing on the zoo. You look like a horsey. Whom do you paint? White and black, black and white. Zebra, you are a pretty colors. You have a pretty colors, not you are a pretty color. ಸೂಪರ್. ಓಕೆ ಓಕೆ. ಸೊ ಜೀಬ್ರಾ ಕ್ರಾಸಿಂಗ್ ಅಲ್ಲ, ಗೊತ್ತಾಯ್ತು. ಸೂಪರ್ ಸೂಪರ್ ಆಯ್ತಾ? ಓಕೆ, ಫಸ್ಟ್ ಯಾವ್ದು ಹೇಳಿದ್ ನೀವು? ಯಾವ್ದು ಹೇಳಿದ್ ಈಗ? Zebra. ಜೀಬ್ರಾ ಹೇಗ್ ಮಾಡ್ತದೆ? ಜೀಬ್ರಾ ಹೇಗ್ ಕೂಗ್ತದೆ? Zebra. ಗೊತ್ತಿಲ್ಲ. ಅದು ನಗಡುದು ಹೇಗೆ? ಅದು ನಗಡುದು ಹೇಗೆ ಜೀಬ್ರಾ? ಯಾವ್ದು? ಜೀಬ್ರಾ ಹೇಗೆ ನಗಡುದು? ಇಲ್ಲ ಇಲ್ಲ ನಾನು ನೀವು ಹೇಳಿ ಹೇಳಿ. ಇದು ಜೀಬ್ರಾನಲ್ಲ, ಮತ್ತೆ ಇದು ಯಾವ್ದು? ಇದು ಈಗ ಮಾಡಿದ್ ಯಾವ್ದು? ಇದು ಹೆಚ್ಚಿನ ಅಂಶ ಡಾಂಕಿ ಅಲ್ಲ? ಡಾಂಕಿ ಅಲ್ಲ, ಅದು ಕ್ಯಾಟಾ? ಮತ್ತೆ ಓಕೆ, ಈಗ ಡಾಗ್ ಹೇಗೆ ಮಾಡ್ತದೆ? ಬಾವ್ ಬಾವ್. ಓಕೆ, ಈಗ ಮನೇಲಿ ನಿಮ್ ಡಾಗ್ ಇದೆಯಾ? ಯಾವ್ದು ಹೆಸರೆಂತ? ಜಾಸ್ಪರ್. ವೆರಿ ಗುಡ್ ಬಾಯ್. ಸಂಟೆ ಮಾಡುದಿಲ್ಲ, ಖಾಲಿ ಬೌ ಬೌ ಮಾತ್ರ ಹೇಳೋದು. ಚಿಕನಿ ಮತ್ತೆ ಚೋಟು ಎರಡು ಇದೆ. ಚಿಕನಿ ಮತ್ತೆ ಚೋಟು. ಹೌದಾ? ಯಾರದು ಕಳ್ಳರು ಬಂದು ಓಲಿ ಅಯ್ಯೋ, ಕಳ್ಳರು ಬಂದ್ರೆ ಓನ್ಲಿ ಕಚ್ಚೋದು. ನಾವೀಗ ಗುರ್ತ ಇಲ್ಲದವ್ರು ಬಂದ್ರೆ ಕಚ್ಚೋದಿಲ್ವಾ? ಈಗ ನಾನೀಗ ಬಂದ್ರೆ ಮನೆಗೆ, ಅಲ್ಲಿ ನಾಯಿ ಕಚ್ಚಿದ್ರೆ ಏನ್ ಮಾಡ್ತೀರಾ ಅವಾಗ? ನಂಗೆ ಕಚ್ಚಿ ಆದ್ಮೇಲೆ ಗುಡ್ ಬಾಯ್ ಅಲ್ಲ ಅಂತ ಹೇಳ್ಬೇಕಲ್ಲ, ಸಾಫ್ಟ್ ಆಗಿ. ಅಂದ್ರೆ ಕಚ್ಚಿ ಆದ್ಮೇಲೆ ಇನ್ನೂ ಸಾಫ್ಟ್ ಆಗಿ ಕಚ್ಚಿ ಅಂತ ಅಲ್ಲ? ಈಗ ನಾನ್ ಬರುವಾಗ ಇದು ಮಾರಿ ಬಿಸ್ಕಿಟ್, ಕ್ರೀಮ್ ಬಿಸ್ಕಿಟ್ ಎಲ್ಲ ತರ್ಬೇಕಾ? ಈಗ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕು, ಅಮ್ಮನ ಜೊತೆ, ಆಯ್ತಾ? ಅಮ್ಮನ ಜೊತೆ ಈಗ ಮಾತಾಡ್ತೇನೆ. ಈಗ ನೀವು ಎಲ್ಲ ಹೇಳಿದ್ರಲ್ಲ ಕೆಲವೊಂದು ವಿಷಯಗಳನ್ನೆಲ್ಲ, ಅದೆಲ್ಲ ಸತ್ಯನ ಸುಳ್ಳ ಏನಂತ ನೋಡ್ಬೇಕು, ಆಯ್ತಾ? ಓಕೆ, ಅಮ್ಮ ಪಾಪನ ಜೋರ? ಪಪ್ಪ ಪಾಪನ? ಪಪ್ಪ ಪಾಪನ? ಅಮ್ಮ ಜೋರ? ಈಗ ಮಾತಾಡ್ಲಿಕ್ಕೆ ಈಗ ಪಾಪ. ಓಕೆ, ಅವ್ರ ಹತ್ರನೇ ಮಾತಾಡ್ತೇನೆ. ಓಕೆ, ಎಸ್. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಓಕೆ, ಸೊ ಇವ್ರು ಕೆಲವೊಂದು ವಿಷಯ ಎಲ್ಲ ಹೇಳಿದ್ರು, ಬಟ್ ಸತ್ಯನ ಸುಳ್ಳು ಏನೋ ಗೊತ್ತಿಲ್ಲ. ಬಟ್ ಇವ್ರ ಮನೇಲಿ ಹೇಗೆ ಗಲಾಟೆ ಮಾಡ್ತೀವಿ? ಹೌದಾ? ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಸೊ ಮನೇಲಿ ಊಟ ಮಾಡ್ತಾರೆ ಇವರು? ಮೊಬೈಲ್ ಬೇಕು ಊಟ ಮಾಡ್ಲಿಕ್ಕೆ. ಓಕೆ, ಮೊಬೈಲ್ ಬೇಕಾ? ಯಾಕೆ ಮೊಬೈಲು? ಅದು ನಂಗೆ ಸ್ವಲ್ಪ ಎನರ್ಜಿ ಯಾವ್ದು? ಸಿಗುತ್ತೆ. ಓಕೆ, ಎನರ್ಜಿ ಸಿಗ್ತದಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಸೊ ನೀವು ಪಾಪನ ಹೇಗೆ? ಜೋರ? ನಾನ್ ಪಾಪನೇ. ನೀ ಪಾಪ ಅಂತೆ, ಅಮ್ಮ ಪಾಪ ಅಂತೆ. ಹೌದಾ? ಇಲ್ಲ, ಸುಳ್ಳು ಹೇಳುದು ನೀವು. ಓಕೆ, ಆಗ್ಲಿ. ಏನಾಗ್ಬೇಕು ಇವ್ರ ಫ್ಯೂಚರ್ ಅಲ್ಲಿ? ಅವ್ನು ಏನಾಗ್ಬೇಕು ಅವನಿಗೆ ಗೊತ್ತಿದೆ ಅಲ್ವಾ? ನಿಮ್ಮ ಏನ್ ಬೇಕಾದ್ರೂ ಆಗ್ಲಿ. ಇವ್ರ ಪಾಪ ಪೊಲೀಸ್ ಆಗ್ತಾರಂತಲ್ಲ? ಏನ್ ಬೇಕಾದ್ರೆ ಆಗ್ಲಿ ಅಲ್ವಾ? ಏನ್ ಬೇಕಾದ್ರೆ ಆಗ್ಬೋದು ಅಂತ ಮಾರ. ಪೊಲೀಸ್ ಅಲ್ವಾ? ಓಕೆ, ಸೊ ಇವ್ರು ಯಾರು? ಇವ್ರು ಅಜ್ಜಿ ಹತ್ರ ಮಾತಾಡ್ಬೇಕೀಗ, ಆಯ್ತಾ? ಅಜ್ಜಿ ಮಾತಾಡಿ, ಹಾಯ್ ಹೇಳಿ. ಹಾಯ್ ಹಾಯ್ ಹೇಳಿ. ಹಾಯ್ ಹಾಯ್ ಹಾಯ್. ಎಸ್. ಓಕೆ, ಅಜ್ಜಿ ಪಾಪನ ಜೋರ? ಪಾಪ ಬಾರಿ ಯೋಚನೆ ಮಾಡ್ತಿದಾರೆ ಪಾಪ ಅಂತ. ಯಾಕೆ ಪಾಪ? ಯಾಕೆ ಪಾಪ ಅಂದ್ರೆ ಅವ್ನು ಹೆಚ್ಚಿನ ಸಮಯ ನನ್ನ ಹತ್ರ ಕಳೆಯುದು. ಹೆಚ್ಚಿನ ಸಮಯ ನನ್ನ ಹತ್ರ. ಅವ್ನ ತಾಯಿ ಜಾಬಿಗೆ ಹೋಗ್ತಾರೆ, ಹಾಗೆ ಹೆಚ್ಚಿನ ಸಮಯ ನನ್ನ ಹತ್ರನೇ ಕಳೆದದ್ದು. ಹುಟ್ಟಿನಿಂದ 3 ತಿಂಗಳ ಮಗುವಿನಿಂದ ನಾನೇ ಸಾಕಿದ್ದು. ಹಾಗೆ ನನ್ನ ಹತ್ರನೇ ಅಂದ್ರೆ ನನ್ ಸ್ವಲ್ಪ ಹೆದರಿಕೆ ಸಹ ಇದೆ.
ತಾಯಿಗೆ ಎದ್ರದಿಲ್ಲ, ನನ್ಗೆ ಎದುರ್ತಾನೆ. ನಾನು ಊಟವನ್ನು ಅವನಿಗೆ ಕಲಿಸಿ ಕೊಡ್ತೇನೆ, ಅವನೇ ಊಟ ಮಾಡ್ತಾನೆ. ತಾಯಿ ಆದ್ರೆ ತಿನ್ಸ್ಬೇಕು ಮೊಬೈಲ್ ಕೊಟ್ಟು. ನಾನು ಅದು ಊಟ ಮಾಡುವಂತ ಕಲಿಸಿ ಇಟ್ಟರೆ ತಾನಾಗಿ ಊಟ ಮಾಡ್ಕೊಂಡು ಕೈ ತೊಳೆದು ಅದು ತಟ್ಟೆನೆಲ್ಲ ಇದಕ್ಕೆ ಹಾಕಿ ವಾಶ್ ಬೇಸಿನಿಗೆ ಹಾಕಿ ಬರ್ತಾನೆ. ಕ್ಲೀನಾಗಿ ಮುಕ್ಕೆಲ್ಲ ಒರೆಸ್ಕೊಂಡು ಬರ್ತಾನೆ. ಅಷ್ಟು ಮಾತ್ರ ಉಂಟಲ್ಲ. ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅಜ್ಜಿ ಅಲ್ಲ. ಓಕೆ, ಎಸ್. ಈಗ ಅಜ್ಜಿ ಹತ್ರ ಕೆಲವೊಂದ್ಸತಿ ಅಮ್ಮ ನಿಮ್ಗೆ ಹೊಡಿತಾರಲ್ಲ, ಅದಕ್ಕೆ ಹೋಗಿ ಹೇಳ್ತೀನಿ. ಓಕೆ, ಅಮ್ಮ ನಿಮ್ಗೆ ಹೊಡಿತಾರಲ್ಲ, ಅವಾಗ ನೀವು ಅಜ್ಜಿ ಹತ್ರ ಕಂಪ್ಲೇಂಟ್ ಕೊಡ್ತೀರಾ? ಹೌದಾ? ಏನಂತ ಹೇಳ್ತೀರಾ? ಅಮ್ಮ ಏನು ಹೊಡೆಯಲ್ಲ. ಅಮ್ಮ ಹೊಡಿಯಲ್ಲ ಅಂದ್ರೆ ಕೆಲವು ಸರ್ತಿ ಯಾಕೆ ಹೊಡಿಯೋದು? ತಪ್ಪು ಮಾಡಿದ್ರೆ ಅಲ್ವಾ? ಓಕೆ, ಎಸ್ ಎಸ್ ಎಸ್. ಸೊ ಆಗ್ಲಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಮ್ಮನ ಹತ್ರ ಈಗ ಮಾತಾಡ್ಬೇಕು, ಆಯ್ತಾ? ನೀವು ಆಗೆಲ್ಲ ಹೇಳಿದ್ರಲ್ಲ ಅಮ್ಮ ಜೋರು, ಅಪ್ಪ ಪಾಪ ಅಲ್ಲ, ಅವ್ರ ಜೊತೆಗೆ ಮಾತಾಡ್ತೇನೆ. ಓಕೆ ಅಲ್ಲ? ಹೌದು, ಸ್ವಲ್ಪ ಆಚೆ ಈಚೆ ಆಯ್ತು, ಗ್ರಾಮರ್ ಮಿಸ್ಟೇಕ್ ಆಯ್ತಾ? ಓಕೆ, ಡನ್. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪಲ್ಲವಿ. ಓಕೆ. ಸೊ ಹೇಗೆ ಇವ್ರ ಮನೆಯಲ್ಲಿ? ಅವಳು ಸೈಲೆಂಟ್ ಇಲ್ಲ, ಟಾಕಿಟಿವ್ ಇದ್ದಾಳೆ, ಬಟ್ ಬೈ ನೇಚರ್ ಶಿ ಇಸ್ ಸಾಫ್ಟ್. ಓಕೆ, ಬೈ ನೇಚರ್ ಇವರು ಸಾಫ್ಟ್, ನಿಮ್ ತರನಾ? ಹಾ. ಓಕೆ, ಎಸ್. ನೀವು ಜೋರ್ ಅಂತ ಇವ್ರು ಹೇಳಿದ್ರಿ ಈಗ ಜಸ್ಟ್. ಹೌದಾ? ಇಲ್ಲ, ಪಾಪ. ಅಪ್ಪ ಜೋರಾ? ಯಾಕೆ ಅಪ್ಪ ಜೋರು? ಅಪ್ಪ ಜೋರಿಲ್ಲ, ಪಾಪ. ಪಾಪ ಪಾಪ ಅಂದ್ರೆ ಅವರಿಗೆ ಪಾಪನ ಅಂತ, ನಿಮ್ಗೆ ಸ್ವಲ್ಪ ಜೋರು ಅಂತ ಅಲ್ವಾ? ನೀವು ಇವ್ರು ಈ ಮನೇಲಿ ಹೇಳಿ ತುಂಬಾ ಪಾಪ, ಇವ್ರು ತುಂಬಾ ಪಾಪ ಅಂತ ಇವ್ರು. ಓಕೆ, ಇವ್ರೀಗ ಮನೇಲಿ ಏನೆಲ್ಲ ಕೆಲಸ ಮಾಡ್ತಾರೆ? ಪಾತ್ರೆ ಎಲ್ಲ ತೊಳಿತಾರ? ಅವಳು ಚಪಾತಿ ಮಾಡಕ್ ಹೆಲ್ಪ್ ಮಾಡ್ತಾಳೆ. ಓಕೆ. ಆಮೇಲೆ ಟಾಯ್ಸ್ ಎಲ್ಲ ಅಲ್ಲಿ ಹರಡ್ಕೊಂಡಿದ್ರೆ ಎಲ್ಲ ಹೆಲ್ಪ್ ಮಾಡ್ತಾಳೆ. ಹೆಲ್ಪಿಂಗ್ ನೇಚರ್ ಇದೆ. ಹೆಲ್ಪಿಂಗ್ ನೇಚರ್ ಇದೆ. ಕಿಚನ್ ಅಲ್ಲಿ ಅಡಿಗೆ ಮಾಡೋದು? ಹಾ, ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾಡ್ತೀನಿ ಅಂತ ಬರ್ತಾಳೆ. ಚಪಾತಿ ಲಟ್ಸಕ್ ಬರ್ತಾಳೆ. ಓಕೆ ಓಕೆ ಓಕೆ. ಸೊ ಹೆಲ್ಪ್ ಎಲ್ಲ ಮಾಡ್ತಾಳೆ. ಹೆಲ್ಪ್ ಎಲ್ಲ ಮಾಡ್ತಾರೆ. ಏನಾಗ್ಬೇಕು ಇನ್ ಫ್ಯೂಚರ್ ಇವರು? ಅವಳು ಚೆನ್ನಾಗಿ ಓದಿ ಒಳ್ಳೆ ಸಿಟಿಸನ್ ಆಗಿ, ಅಂಡ್ ಇಟ್ಸ್ ಅಪ್ ಟು ಹರ್ ಅಲ್ವಾ? ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ಓಕೆ. ಸೊ ಇವರು? ಅವ್ರು ನನ್ನ ಅತ್ತೆ. ಅಜ್ಜಿ ಅಜ್ಜಿ ಹತ್ರ ಮಾತಾಡ್ಬೇಕಲ್ಲ ಈಗ. ಓಕೆ, ಏನ್ ಹೆಸರು ಅವ್ರದ್ದು? ಉಷಾ. ಓಕೆ, ಅವ್ರ ಹತ್ರ ಕೊಡಿ, ಮಾತಾಡ್ಲಿಕ್ಕೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಬಾರಿ ಪ್ರೀತಿ ಅವ್ರ ಮೇಲೆ ತುಂಬಾ ನಿಮ್ಗೆ? ಖಂಡಿತ. ಅವಳನ್ನ ನಾನು ಸಣ್ಣಲಿಂದ ಗೊಂಬೆ ಅಂತಾನೆ ಕರಿತಾ ಇದ್ದೆ. ಓಕೆ, ಗೊಂಬೆ. ಗೊಂಬೆ ಗೊಂಬೆ ಯಾಕೆ ಅಂತ ಕೇಳಿ. ಯಾಕೆ ಯಾಕೆ? ಯಾಕೆ ಅಂದ್ರೆ ಗೊಂಬೆ ತರಾನೇ ಇದ್ಲು. ಈಗ ನೀವು ಗೊಂಬೆ ಅಂತ ಕರಿತೀರಾ? ಈಗ್ಲೂ ಗೊಂಬೆ ಅಂತ ಕರಿತೀನಿ. ಓಕೆ ಓಕೆ, ಈಗ್ಲೂ ಕೂಡ ಗೊಂಬೆ ಅಂತ ಕರಿತೀರಿ ಅಲ್ವಾ? ಓಕೆ. ಸೊ ಇವರು ನೀವೇ ಜಾಸ್ತಿ ಊಟ ಮಾಡಿಸೋದಲ್ಲ ನೀವೇ? ಇಲ್ಲ, ಅವರ ತಾಯಿ ತುಂಬಾ ಕೇರ್ ತಗೊಳ್ತಾರೆ. ಓಕೆ ಓಕೆ. ಅಂದ್ರೆ ನಾನು ಅನ್ಸ ತಾಯಿಗೆ ತುಂಬಾ ಸಾಫ್ಟ್ ನೇಚರ್. ಆಕ್ಚುಲಿ ನಾನೇ ಸ್ವಲ್ಪ ಹಾರ್ಶ್. ಸೊ ತುಂಬಾ ನಾನು ಯಾವಾಗ್ಲೂ ಎಣ್ಸೋದು ಹೇಗಂದ್ರೆ ಅವಳ ತಾಯಿ ತರನೇ ಒಳ್ಳೆ ಸಾಫ್ಟ್ ಆಗಿ ಗುಡ್ ಲೇಡಿ ಆಗಿದ್ರೆ ಸಾಕಷ್ಟೇ ಅಲ್ವಾ? ಮತ್ತೊಂದು ಆಸೆ ಇದೆ ಅಂದ್ರೆ ಸಿಂಗಿಂಗ್, ಅದೊಂದು ಕಲಿಬೇಕಂತ ಆಸೆ ಇದೆ ಅಷ್ಟೇ. ಸಿಂಗಿಂಗ್ ಆಗ್ಲಿ, ಸಿಂಗರ್ ಆಗ್ತಾರೆ ಇವರು ಅಲ್ವಾ? ನೀವು ಸಿಂಗರ್ ಆಗ್ತೀರಾ? ಅವ್ರದ್ದು ಆಸೆ ಅಂತ ಸಿಂಗರ್ ಆಗ್ಬೇಕು. ಓಕೆ, ನೀವು ಆಗ್ತೀರಾ? ಓಕೆ, ಡನ್. ಓಕೆ, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ, ಅವ್ರ ಪಾಪ ಇಲ್ಲ, ಅವ್ರ ಪಾಪ ಬಿಸಿ ಇದ್ದಾರೆ. ಓಕೆ. ನಾಚಿಗೆ ಯಾರಿಗೆ? ನಿಮ್ಗೆ ನಾಚಿಗೆ? ನಾಚಿಗೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಮ್ಮನ ಜೊತೆ ಈಗ ಮಾತಾಡ್ಲಿಕ್ಕಿದೆ ನಿಮ್ ಬಗ್ಗೆ, ಆಯ್ತಾ? ಮಾತಾಡ್ಬೋದಲ್ಲ? ಯಾಕೆ ಬೇಡ? ಯಾಕೆ ಬೇಡ? ಮಾತಾಡ್ತೇನೆ ಈಗ, ಮಾತಾಡ್ತೇನೆ. ನೋಡಿ ನೋಡಿ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಅಕ್ಷಯ. ಓಕೆ. ಸೊ ಇವ್ರ ಮನೇಲಿ ತುಂಬಾ ಸೈಲೆಂಟ್ ಅಂತಲ್ವಾ? ಮನೇಲಿ ತುಂಬಾ ಆಕ್ಟಿವ್. ಓಕೆ. ಹೊರಗಡೆ ಸೈಲೆಂಟ್. ಓಕೆ. ಸೊ ಹೊರಗಡೆ ಸ್ವಲ್ಪ ಸೈಲೆಂಟ್, ಮಿಂಗ್ಲಿಂಗ್ ಸ್ವಲ್ಪ ಕಮ್ಮಿ. ಸ್ವಲ್ಪ ಗುರ್ತ ಎಲ್ಲ ಆದ್ರೆ ಮಾತ್ರ ಎಲ್ಲ ಮಾತಾಡೋದು. ಓ, ಗುರ್ತ ಎಲ್ಲ ಆದ್ರೆ ಮಾತ್ರ ಅಲ್ವಾ ಮಾತಾಡೋದು ನೀವು? ಓಕೆ. ಮತ್ತೆ ಇವರು? ಹೌದು, ಗೊತ್ತಾಯ್ತು ನಂಗೆ. ಎಸ್. ಅಮ್ಮ ಪಾಪನಾ? ತುಂಬಾ ಪಾಪನಾ? ಯಾಕೆ ಪಾಪ? ಬೈಯುವುದೇ ಅಲ್ವಾ ನಿಮ್ಗೆ? ಊಟ ಮಾಡ್ಲಿಲ್ಲ ಅಂದ್ರೂ ಕೂಡ ಬೈಯಲ್ಲ? ನಾನೇ ಬೈಯೋದು, ಅವ್ರ ತಂದೆ ತುಂಬಾ ಪಾಪ. ಮನೆಯಲ್ಲಿ ನಾನೊಬ್ಳೆ ಬೈಯೋದು ಅವನಿಗೆ. ಓ, ಹಾಗಾಗಿ ಸ್ವಲ್ಪ ಈ ಊಟ ಎಲ್ಲ ಮಾಡ್ತಾರೆ ಇವರು? ಹೇಗೆ ಊಟ? ಅರ್ಧ ಗಂಟೆ ಮೊಬೈಲ್ ಅಲ್ಲಿ ವಿಡಿಯೋ ತೋರಿಸ್ಕೊಂಡು, ಅಥವಾ ಕತೆ ಹೇಳ್ಕೊಂಡು, ಅಥವಾ ಏನಾದ್ರೂ ಆಟ ಆಡ್ಕೊಂಡು. ಜಾಸ್ತಿ ಕತೆ ಹೇಳ್ತೀರಿ ನೀವು? ಕತೆ ಕನ್ನಡ ಮಾರಲ್ ಸ್ಟೋರೀಸ್. ಓಕೆ ಓಕೆ, ಮಾರಲ್ ಸ್ಟೋರೀಸ್. ಓಕೆ. ಕತೆ ಎಲ್ಲ ಇಲ್ದಿದ್ರು ಊಟ ಮಾಡೋದು ಸ್ವಲ್ಪ ಕಮ್ಮಿ.
ಯಾವ್ದು? ಓಕೆ. ಸೊ ತಂದೆಯವರು ಏನ್ ಮಾಡ್ತಾರೆ, ಏನ್ ಕೆಲಸ ಮಾಡ್ತಿದ್ದಾರೆ? ಪ್ರೈಮ್ ಕಂಪ್ಯೂಟರ್ಸ್ ಓಕೆ, ಪ್ರೈಮ್ ಕಂಪ್ಯೂಟರ್. ಹಾಗೆ ಹೇಳಿದ್ರು ಕಂಪ್ಯೂಟರ್ ಬಿಸಾಡ್ತಾರ. ಕಂಪ್ಯೂಟರ್ ಬಿಸಾಡೋದು ಅಂತ ಹೇಳಿದ್ರಲ್ಲ ಆಗ? ಇಲ್ಲ. ಓಕೆ. ಏನಾಗ್ಬೇಕು ಇವರು ಫ್ಯೂಚರ್ ಅಲ್ಲಿ? ಡ್ಯಾನ್ಸರಾ? ಇಲ್ಲ, ಅವನಿಗೆ ಏನಿಷ್ಟ ಅದೇ. ಓಕೆ. ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ? ಅಂದ್ರೆ ಮೇ ಬಿ ಕೆಲವೊಂದ್ಸತಿ ನಮ್ಗೆ ಗೊತ್ತಾಗುತ್ತೆ, ಓ ಈ ಒಂದು ಟ್ಯಾಲೆಂಟ್ಸ್ ಇದೆ ಅಂತ. ಸ್ಟೇಜ್ ಫಿಯರ್ ಇಲ್ಲ. ಅವ್ನ್ ಫ್ಯಾನ್ಸಿ ಡ್ರೆಸ್ ಎಲ್ಲ ಶಿವ ವೇಷ ಎಲ್ಲ ಹಾಕಿದ್ದೆ, ಬೋಲ್ಡ್ ಆಗಿ ಏನೆಲ್ಲ ಹೇಳ್ಕೊಟ್ಟಿದೀನಿ ಅದೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ. ಓಕೆ ಓಕೆ. ಮತ್ತೆ ತಂದೆಯೊಟ್ಟಿಗೆ ಸ್ವಲ್ಪ ಪೂಜೆ ಅದಕ್ಕೆಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಜಪ ಎಲ್ಲ ಮಾಡೋದೆಲ್ಲ ಮಾಡ್ತಾರೆ. ಜಪ ಎಲ್ಲ ಮಾಡ್ತಾರೆ. ಏನ್ ಜಪ ಮಾಡ್ತೀರಿ? ಅಂದ್ರೆ ಅವ್ರು ಮಾಡೋದ್ ನೋಡಿ ಇವನು ಮಾಡೋದು. ಓಕೆ. ಮತ್ತೆ ನಾನು ಕಿಚನ್ ಅಲ್ಲಿ ಇದ್ರೆ ಕಿಚನಿಗೂ ಬರ್ತಾನೆ, ಏನು ಗಲಾಟೆ ಎಲ್ಲ ಇಲ್ಲ. ನಾನು ಏನ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ಅವನು ಮಾಡ್ತಾನೆ. ಮತ್ತೆ ತನ್ನ ಥಿಂಗ್ಸ್ ಅನ್ನ ನೀಟಾಗಿ ಜೋಡ್ಸಿಟ್ಕೊಳ್ಳೋದು. ಓದ್ಲಿಕ್ಕೆ ಬಾ, ಬರೀಲಿಕ್ಕೆ ಬಾ ಅಂತ ಹೇಳಿದ್ರೆ ಡೀಸೆಂಟ್ ಹುಡ್ಗ, ವೆರಿ ಗುಡ್ ಬಾಯ್. ಅಯ್ಯಯ್ಯೋ, ಜಪ ಮಾಡಿದ್ ಸ್ವಲ್ಪ ಡೈಲಿ ಮಾಡ್ತಾರ ಜಪ? ಯೋಗಾಸನ ಎಲ್ಲ ಮಾಡ್ತಾನೆ, ತಂದೆ ಒಟ್ಟಿಗೆ ಸೇರ್ಕೊಂಡು ಯೋಗಾಸನ ನಂಗೆ ಹೇಳ್ಕೊಡ್ತಾನೆ ಕೆಲವೊಮ್ಮೆ. ತಂದೆ ಮಗ ಸೇರ್ಕೊಂಡು ಯೋಗಾಸನ. ಯಾವ್ದು ಯೋಗಾಸನ? ಯಾವ್ದು ಮಾಡ್ತೀರಾ? ಸ್ಟಾರ್ಟಿಂಗ್ ಯಾವ್ದು ಮಾಡ್ತೀರಾ? ಅದೆಂತ ಹೇಳುದು ಅದಕ್ಕೆ? ಪದ್ಮಾಸನ ಹಾಕ್ತದೆ. ಮತ್ತೆ ಅದು ಉಲ್ಟಾ ಉಲ್ಟಾ ಎಲ್ಲ ಮಾಡ್ತೀರಲ್ಲ ನೀವು? ಓಕೆ ಓಕೆ, ಆಗ್ಲಿ ಆಗ್ಲಿ. ತಂದೆ ಜೊತೆ ಅಲ್ವಾ? ಆಯ್ತು, ಉಲ್ಟಾ ಪುಲ್ಟಾ ಆಯ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಸರ್, ಇದು ನಿಮ್ಗೆ ವಿ ಬಜಾರ್ ಕಡೆಯಿಂದ ಒಂದು ಗಿಫ್ಟ್ ಇದೆ. ಓಕೆ, ಎಂತ ಥ್ಯಾಂಕ್ ಯು ಹೇಳಿದ? ಗಟ್ಟಿ ಹೇಳಿ ಥ್ಯಾಂಕ್ ಯು ಅಂತ. ಓಕೆ, ವಿ ಬಜಾರ್ಗೆ ಥ್ಯಾಂಕ್ ಯು ಹೇಳಿ. ವಿ ಬಜಾರ್ ಥ್ಯಾಂಕ್ ಯು ಹೇಳಿ. ವಿ ಬಜಾರ್ ಥ್ಯಾಂಕ್ ಯು ಅದು ಹೇಳಿ. ವಿ ಬಜಾರ್ ಥ್ಯಾಂಕ್ ಯು. ಓಕೆ, ಇನ್ನು ಯಾವಾಗ ಬರ್ತೀರಾ? ಯಾವಾಗ ಬರ್ತೀರಿ? ಇನ್ನು ನಾಳೆ ಬರ್ತೀರಾ? ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ವಯಸ್ವಿನಿ, ನಿಮ್ಗೂ ಕೂಡ ಗಿಫ್ಟ್ ಇದೆ ವಿ ಬಜಾರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ಇನ್ನು ಯಾವಾಗ ಬರ್ತೀರಾ ನೀವು? ನಾಳೆ ಬರ್ತೀರಾ? ಆಯ್ತು, ನಾಳೆ ಬನ್ನಿ. ಫುಲ್ ಡೇ ಇರ್ತೀರಾ ನಮ್ ಜೊತೆ? ಆಯ್ತಾ? ಇಲ್ಲ, ಓಕೆ, ಅರ್ಧ ಗಂಟೆ. ಅಂದ್ರೆ ನಿಮ್ಗೆ ಸ್ವಲ್ಪ ಬೇಜಾರಾಯ್ತಾ ಅಂತ, ಇಲ್ಲಿ ಬೋರ್ ಆಯ್ತಾ ಅಂತ ಅಲ್ಲ ನಿಮ್ಗೆ? ಗೊತ್ತಾಯ್ತು ನಂಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಸ್ ಆರ್ಯನ್, ನಿಮ್ಗೂ ಕೂಡ ವಿ ಬಜಾರ್ ಕಡೆಯಿಂದ ಒಂದು ಗಿಫ್ಟ್ ಇದೆ. ಓಕೆ ಓಕೆ, ಎಸ್ ಸೂಪರ್. ಥ್ಯಾಂಕ್ ಯು ಅಂತೆ ವಿ ಬಜಾರ್ಗೆ. ಅಂಡ್ ನೀನ್ ಯಾವಾಗ ಬರ್ತೀರಾ ಆರ್ಯನ್? ಫುಲ್ ಡೇ ನಾಳೆ, ಹೌದಾ? ಓಕೆ, ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆಯ್ತಾ? ಮತ್ತೆ ಯಾವ್ದಿದ್ದದ್ದು ನಿಮ್ಮ ಮನೇಲಿ? ಬೆಕ್ಕಾ ನಾಯ? ಯಾವ್ದಿದ್ದದ್ದು? ನಾಯಿ ಮತ್ತೆ ಬೆಕ್ಕಿದೆ. ನೆಕ್ಸ್ಟ್ ಬರುವಾಗ ಅದನ್ನ ಕೂಡ ಕರ್ಕೊಂಡ್ ಬನ್ನಿ, ನಾಯಿ ಮತ್ತೆ ಬೆಕ್ಕು. ಓಕೆ, ಬಾಯ್ ಬಾಯ್. ನಾಯಿ ಎಳ್ದಿದ್ದೀರಾ? ಎರಡಿದೆ. ಓಕೆ ಓಕೆ ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ನಂಗಂತೂ ತುಂಬಾನೇ ಖುಷಿ ಆಯ್ತು. ಅಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ. ಅಂಡ್ ಇವತ್ತು ಮಕ್ಕಳು ತುಂಬಾನೇ ಮಾತಾಡಿ ಆಯ್ತು. ಒಂದೇನಪ್ಪ ಅಂದ್ರೆ ಫ್ಯಾಮಿಲಿ ಅಂದ್ರೆ ಸ್ವಲ್ಪ ಕಂಫರ್ಟೇಬಲ್ ಝೋನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾಳೆ ಬರ್ತಾರಂತೆ, ಫುಲ್ ಡೇ ಇರ್ತಾರೆ. ಇವರಂತೂ ಬೋರ್ ಆಯ್ತು ಏನೋ ಗೊತ್ತಿಲ್ಲ, ನಾಳೆ ಬರಲ್ಲ ಅಂತ ಅವರು. ಅಂಡ್ ಇವರಂತೂ ಫುಲ್ ಡೇ ಇರ್ತಾರೆ. ಅವರು ನೀವು ಬರ್ತೀರಲ್ಲ ನಾಳೆ? ಆಯ್ತು, ನಾಳೆ ಕೂಡ ಬರ್ತಾರಂತೆ. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.